ಸತ್ಯ ಇದೆ ಸರ್. 100 ವರ್ಷ 150 ವರ್ಷದ ಹಿಂದಿನ ಶಾಲೆಗಳಿಗೆ ಈಗ ನೀವು ಆರ್ಟಿಸ್ಟ್ ತಗೊಂಡು ಬನ್ನಿ, ಜಾಗ ಹೇಗೆ ಬಂತು ತಗೊಂಡು ಬನ್ನಿ, ಕನ್ವರ್ಷನ್ ತಗೊಂಡು ಬನ್ನಿ ಅಂತ ಕಷ್ಟದ ಕೆಲಸ. ಹಾಗಾಗಿ ಈಗ 314 ಶಾಲೆಗಳಲ್ಲಿ 10 ಶಾಲೆ ಕೊಟ್ಟು ಉಳಿದ ಶಾಲೆಗಳು ಪ್ರತಿ ವರ್ಷ ಅಲೆಯುವಂತೆ ಮಾಡುವಂತಹದ್ದು ಸರಿಯಾದ ಕ್ರಮ ಇಲ್ಲ. ಅದಕ್ಕಾಗಿ ತಾವು ಏನಾದರೂ ಜಿಲ್ಲಾ ಮಟ್ಟದಲ್ಲಿ ಅಥವಾ ಕ್ರಮ ತಗೊಳ್ಳೇಬೇಕು. ಅದೇನಾಗಿದೆ ಸರ್, ಒಂದು ನಿಮಿಷ ಸರ್, ಅದಕ್ಕೆ ಪೂರಕವಾಗಿ ಈ ಶಾಲೆಗಳನ್ನ ಹಿಂದೆ ಎಲ್ಲ ಯಾರು ಸ್ವಲ್ಪ ಭೂಮಾಲಕ ಅಂತವರೆಲ್ಲ ಅವರ ಜಾಗದಲ್ಲಿ ದಾನ ಪತ್ರ ಸಹ ಕೊಡ್ಲಿಕ್ಕಿಲ್ಲ. ಕೆಲವರು ದಾನ ಪತ್ರ ಕೊಟ್ಟಿರ್ಬೋದು, ಕೆಲವರು ಕೊಡುವುದಿಲ್ಲ. ಶಾಲೆ ನಡೀತಾ ಬಂತು. ಈಗ ಅದೇ ಡಾಕ್ಯುಮೆಂಟ್ಸ್ ಅದರ ಆರ್ಟಿಸಿ ಕೊಡಿ, ಅದರ ಡಾಕ್ಯುಮೆಂಟ್ ಕೊಡಿ ಅಂತ ಹೇಳಿದ್ರೆ ಈಗ ಈ 339 ಏನು ನೀವು ಈಗ 339 ಅಲ್ಲ, ಅದರಲ್ಲಿ ಒಂದು ನಿಮಿಷ ನಮ್ಮ ಉಪನಿರ್ದೇಶಕರು ಬಂದರು. ಈ ನವೀಕರಣದ ಸಮಸ್ಯೆ ನೀವು ಈ ಅನುದಾನಿತ ಶಾಲೆಗಳಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದೀರಲ್ಲ, ಅವ್ರದ್ದು ಇರೋದಿಲ್ಲ. ಮತ್ತು ಈ ಏನು ಫೈರ್ ಸೇಫ್ಟಿ ಅದು ಇರಬೇಕು ಅಂತೆಲ್ಲ ಕೇಳ್ತಾ ಇದ್ದೀರಾ. ಅದೆಲ್ಲ ಇಲ್ಲದೇ ಇರೋದ್ರಿಂದ ಅವ್ರು ಹೇಗೆ ಅವ್ರಿಗೆ ನೀವು ರಿನ್ಯೂ ಮಾಡಕ್ಕೆ ಸಾಧ್ಯ ಆಗ್ತದೆ? ಏನೋ ರೀಸೆಂಟ್ ಆಗಿ ಬಂದಿರೋ ನೋಡಿ 20, 50 ವರ್ಷ 60 ವರ್ಷ ಈ ತರ ಎಲ್ಲ ಬಹಳಷ್ಟು ಶಾಲೆಗಳಿದೆ. ಅವ್ರಿಗೆ ಪೂರ್ಣ ಪ್ರಮಾಣ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಹೇಳಿ ಅದೇನ ಸಮಸ್ಯೆ ಇರೋದು ಅದೇನೆ. ಹಿಂದೆ ಬಹಳ ಹಳೆಯ ಅನುದಾನಿತ ಶಾಲೆಗಳೆಲ್ಲ ಇದೆ. ಸೊ ಅವ್ರಿಗೆ ಏನ್ ಪರಿಹಾರ ಇದೆ ಅವ್ರಿಗೆ? ಸರ್ಕಾರ ತೀರ್ಮಾನ ಬೇಕಷ್ಟೇ. ಈಗ KDP ಏನು ಮಾಡೋಕ್ಕಾಗಲ್ಲ. ನಾವು ಬೇಕಾದ್ರೆ KDP ಇಂದನೇ ಒಂದು ಬರ್ತಾರೆ. ಈ ರೀತಿ ಇದ್ದಂತ ಹಳೆಯ ಜಾಗದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಶಾಲೆಗಳೇನಿವೆ ಅವ್ರಿಗೆ ಇರುವಂತ ದಾಖಲಾತಿಗಳು ನೀವು ಕೇಳ್ತಾ ಇರೋದ್ರಿಂದ ಅವ್ರಿಗೆ ಪೂರ್ತಿ ಪ್ರಮಾಣ ಇರೋದಿಲ್ಲ. ಅದರಿಂದ ಅವ್ರಿಗೆ ಏನಾದರೂ ಸಡಿಲೀಕರಣ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಲ್ವಾ? ಏನು ನೋಡ್ರೆ ನೀವು ಹೇಳಿ. ನಿಮ್ಮ ಒಂದು ಹಂತಕ್ಕೆ ಸರ್ಕಾರ ಹತ್ರ ಬಂದಿದೆ, ಅವ್ರ ನೆರವಿಗೆ ಬಂದಿದೆ. ಈಗ ಹೇಳಿದಾಗೆ ಇಲ್ಲಿವರೆಗೆ ಅವರು 100 ವರ್ಷ ಎಜುಕೇಶನ್ ಕೊಟ್ಕೊಂಡ್ ಬಂದಿರ್ತಕ್ಕಂಥ ಸಂಸ್ಥೆಗೆ ಇವತ್ತು ನಿಮ್ದು ಆಟದ ಮೈದಾನ ಸರಿ ಇಲ್ಲ, ನಿಮ್ದು ಬಿಲ್ಡಿಂಗ್ ಸರಿ ಇಲ್ಲ, ಫಸ್ಟ್ ಪಾಯಿಂಟ್ ನಿಮ್ಮ ಭೂಮಿನೇ ಸರಿ ಇಲ್ಲ. ಅದಕ್ಕೆ ದಯಮಾಡಿ ಗಿರೇಸ್ಬೇಡಿ, ಡಾಕ್ಯುಮೆಂಟೇ ಕೇಳಂಗಿಲ್ಲ. 10 ವರ್ಷ ನವೀಕರಣ ಕೊಡ್ಬೇಕಂತ ಹೈಕೋರ್ಟ್ ಆದೇಶ ಮಾಡಿದೆ. ಶಾಲೆಗಳಿಗೆ ನೀವು ಪರ್ಮಿಷನ್ ಕೊಟ್ಟಿದ್ರೆ ಲೈಸೆನ್ಸ್ ರನ್ ದಿ ಪ್ರೈವೇಟ್ ಕಾಲೇಜ್ ಅನ್ನು ಕೊಟ್ಟಿದ್ರೆ, ನೀವು ಒಂದು ಇಶ್ಯೂ ಮಾಡಿದ್ರೆ ನಿಮ್ಮ ಲೈಸೆನ್ಸ್ ಇದ್ರೆ ಅದಕ್ಕೆ ಮಾನ್ಯತೆ ನವೀಕರಣವನ್ನ ಆ ಬಿಲ್ಡಿಂಗ್ ಸೇಫ್ಟಿ ಏನು 18 ಫೀಟು 18 ಫೀಟ್ ಇದೆಯಲ್ಲ ಅದ್ರ ಪ್ರಕಾರ ಇದ್ರೆ, ಬಿಲ್ಡಿಂಗ್ ಕಂಡೀಷನ್ ಚೆನ್ನಾಗಿದ್ರೆ 100ಕ್ಕೆ 100 10 ವರ್ಷ ಇದನ್ನ ಮಾನ್ಯತೆ ನವೀಕರಣ ಮಾಡಬೇಕು ಅಂತ ಹೈಕೋರ್ಟ್ ಆದೇಶ ವರ್ಡಿಕ್ಟ್ ಕೊಟ್ಟಿದೆ. ಆ ವರ್ಡಿಕ್ಟ್ ಫಾಲೋ ಮಾಡಿ ಸರ್. ಇವರು ಮತ್ತೆ ಹಾಕ್ಬೇಕು ಬೇರೆ ನಾಯಕರು ಹೇಳ್ತಾರೆ ನಮ್ಮ ಇವರು ಪ್ರತಾಪ್. ನಾಟ್ ಓನ್ಲಿ ಇನ್ ದಿಸ್ ಒಂದರಲ್ಲಿ ಮಾತ್ರ ಅಲ್ಲ, ನೀವು ರೆವೆನ್ಯೂ ಇಲಾಖೆ ತೆಗೀರಿ, ಯಾವುದು ತಗೊಳ್ಳಿ, ಯಾವುದರಲ್ಲಿ ಇದರಲ್ಲಿ ಕುರಿತಾಗಿ ತಾವು ಮಾಡಿರೋ ಅಬ್ಸರ್ವೇಷನ್ ಸರಿ ಇದೆ. ಕೆಲವು ಈ ಎಲ್ಲ ನಿರ್ಧಾರಗಳು ಗೌರ್ಮೆಂಟ್ ಮಟ್ಟದಲ್ಲಿ ಆಗಬೇಕು ಅಂತ ಹೇಳುವಂಥದ್ದು ಆಗಬೇಕು. ಇವರೇ ಆಫೀಸರ್ಸ್ಗಳು ಏನು ಮಾಡ್ತಾರೆ, ಅದು ತಗೊಳ್ಳಿಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿಗೆ ಅವರ ಜವಾಬ್ದಾರಿ ಮುಗಿಯಿತು ಅಂತ ಹೇಳುವಂಥದ್ದು, ಆಗುವುದಿಲ್ಲ ಅಂತ ಹೇಳುವಂಥದ್ದನ್ನು ಹೇಳಿಬಿಡ್ತಾರೆ. ನಿಜವಾಗಿ ಆದರೆ ಕಾನೂನು ಇರುವಂಥದ್ದೇ ಜನರಿಗೆ ಪ್ರಯೋಜನ ಆಗುವ ದೃಷ್ಟಿಯಲ್ಲೇ ಹೊರತು ತೊಂದರೆ ಆಗುವ ದೃಷ್ಟಿಯಲ್ಲ. ಎಷ್ಟೋ ಸಂಗತಿಗಳನ್ನು ನೀವು ನೋಡ್ತಾ ಹೋದರೆ ಕಾನೂನನ್ನು ಸ್ಟ್ರಿಕ್ಟ್ ಆಗಿ ಪಾಲಿಸಿದರೆ ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ ಈಗ ಹಳೆಯ ಕಟ್ಟಡಗಳು ಅಂತ ಹೇಳಿದರೆ ಏನಾದರೂ ಈ ಕಾನೂನು ಬಂದದರ ಉದ್ದೇಶ ಏನು? ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಬಂದಂಥದ್ದು. ಹಾಗಾಗಿ ಇವರಿಗೆ ಡಿಸ್ಕ್ರಿಷನರಿ ಪವರ್ ಅಂತ ಹೇಳುವಂಥದ್ದು ಒಂದನ್ನು ಇಟ್ಟುಕೊಳ್ಳಬೇಕು. ಹೇಳುತ್ತಾ ಎಲ್ಲಿ ಆ ರೀತಿಯ ಸಮಸ್ಯೆ ಇಲ್ಲ ಅಂಥದ್ದಕ್ಕೆ ಒಂದು ಕಟ್ ಆಫ್ ಡೇಟ್ ಅಂತೇಳಿ ಏನಾದರೂ ಮಾಡಿ ಅದರ ಹಿಂದಿನ ಇದಕ್ಕೆ ಹಿಂದಿನ 20 ವರ್ಷ ಏನೋ ಮಾಡೋದನ್ನ ಇಟ್ಟು ಅದ್ರ ಹಿಂದೆ ಇರ್ತಕ್ಕಂಥ ಕಟ್ಟಡಗಳಿಗೆ ಇದೆಲ್ಲ ನಾವು ಕೇಳ್ಕೊಂಡು ಕೂತ್ಕೊಂಡ್ರೆ ಬಹಳ ಕಷ್ಟ ಆಗ್ಬೋದು. ಇದ್ರ ಬಗ್ಗೆ ಅಲ್ಲಿ ಸೂಕ್ತ ನಿರ್ಧಾರಕ್ಕೆ ಮತ್ತೆ ಯಾವುದೇ ಕಾರಣಕ್ಕೂ ಅವರಿಗೆ ಮುಂದಿನ ವರ್ಷ ನಡೆಸಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತ ಬೆದರಿಕೆ ಕೂಡ ಇರಬಾರ್ದು. ಅದನ್ನು ದೇ ಕ್ಯಾನ್ ಪ್ಲಾನ್ ಫಾರ್ ದಿ ನೆಕ್ಸ್ಟ್ ಇಯರ್. ಆಮೇಲೆ ಈಗ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಅನುದಾನಿತ ನಾವು ಯಾವಾಗಲೂ ಹೇಳಿದ್ದೀವಿ ಸರ್. ಅವ್ರು ಹೇಳಿ ನಾನು ನಿನ್ನೆ ರಿಪೋರ್ಟ್ ಮಾಡಿದ್ರು. ಸುಳ್ಳು ಹೇಳ್ತಾ ಇದ್ದೀರಾ, ಸುಳ್ಳು ಹೇಳ್ಬಿಡಿ ಅಂತ ಹೇಳ್ತಾ ಇದ್ದೀವಿ. ಅವರು 3 ದಿನ ಹಿಂದೆ ರಿಪೋರ್ಟ್ ಮಾಡಿದ್ರು. ಮಾಹಿತಿ ಇದ್ರೆ ಹೇಳ್ಬೇಕು, ಇಲ್ಲ ನೋಡ್ಕೊಂತೀವಿ ಅಂತ ಹೇಳಿ ಬೇಕಾದ್ರೆ ವೇತನ ಹೋಗ್ತಾ ಇದೆಯಾ? ವೇತನ ಹೋಗ್ತಾ ಇತ್ತು, ರೆಗ್ಯುಲರ್ ಸ್ಯಾಲರಿ ಆಗ್ತಾ ಇತ್ತು.
ಇಂಜಿನಿಯರಿಂಗ್ ಏಡೆಡ್ ಶಾಲೆಗಳು ಅನುದಾನಿತ ಶಾಲೆಗಳಿಗೆ ಕೇಳ್ತಾ ಇದ್ದೀನಿ ನಾನು, ಸರ್ಕಾರಿ ಶಾಲೆಗಳಲ್ಲ. ದಯಮಾಡಿ ಮಾಹಿತಿ ಇದ್ರೆ ಹೇಳಿ, ಮಾಹಿತಿ ಇಲ್ಲದ್ರೆ ತಿಳಿದು ಹೇಳ್ತೀನಿ ಅಂತೇಳಿ. ಆಗಸ್ಟ್ ಪಾಡಿಗೆ ಸ್ವಲ್ಪ ಆಚೆ ಈಚೆ ಮಾಡಬೇಡಿ. ನಾನು ತರಿಸಿದ್ರೆ ಐಟಿ ತರಿಸ್ತೀನಿ ನಾನು, ಯಾವಾಗ ಸಂಬಳ ಕೊಟ್ಟಿದ್ದೀರಿ ಅಂತ. ಅನುದಾನಿತ ಪ್ರೌಢಶಾಲೆ ಪ್ರಾಥಮಿಕ ಶಾಲೆಗಳಿಗೆ ವೇತನ ಆಗಿದೆಯಾ? ಓಕೆ, 4ನೇ ಪಾಯಿಂಟ್ ಎಲ್ಲ ಆಗಿದೆ ಸರ್. ಇವತ್ತು ತಾರೀಕು ಎಷ್ಟು ಸರ್? 30ನೇ ತಾರೀಕು ಆಯ್ತು. ಅಲ್ಲ, ಒಂದ್ ನಿಮಿಷ ಕೇಳಿ ಸರ್. 30ನೇ ತಾರೀಕು ಇವತ್ತು. ಎವ್ರಿ ಮಂತ್ 5ನೇ ತಾರೀಕು ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಕೊಟ್ಟಂಗೆ ಅನುದಾನದ ಶಾಲೆಗಳಿಗೆ ಎವ್ರಿ ಮಂತ್ 5th ತಾರೀಕು ಕೊಡಬೇಕು ಅನ್ನೋದು ನನ್ನ ಅಭಿಲಾಷೆ, ನನ್ನ ಅಭಿಪ್ರಾಯ. ಹಾಗಾಗಿ ಅದನ್ನ ಫಾಲೋ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್, ದಯಮಾಡಿ. ಈಗ ಪ್ರತಿ ತಿಂಗಳು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು 30ನೇ ತಾರೀಕು ಆದ್ರಿಂದ ಧೈರ್ಯದಲ್ಲಿ ಹೇಳ್ತಾ ಇದ್ದಾರೆ ಅವರು ಕೊಟ್ಟಿದ್ದೀವಿ ಅಂತ. ಏನ್ ಸರ್ ಸಾಹೇಬ್ ಅಲ್ಲಿಗೆ ಅವ್ರು ನಗ್ತಾ ನೋಡಿ, ಅವ್ರಿಗೆ ಗೊತ್ತು ವಿಷಯ. ನಮ್ಮ ಸಿಒ ಸರ್ 5ನೇ ತಾರೀಕು ಆಗಿದೆ ಅಂತ ಮತ್ತೆ ನಾವು ಚೆಕ್ ಅಲ್ಲ ಚೆಕ್ ಮಾಡೋಣ, ಕೊಡಿಸಿ, ದಯವಿಟ್ಟು ಕೊಡಿಸಿ. ಅವರು ಕಾಯ್ತಾ ಇರ್ತಾರೆ. ಓಕೆ, 4ನೇ ಪಾಯಿಂಟ್ ಯಾವ್ದಿದೆಯಾ? ಆಮೇಲೆ ಸಮಸ್ಯೆಗಳು ಅಲ್ಲ ನೋಡಿ, ನಮ್ಗೆ ಇದೊಂದೇ ಫೋರಂ ಇರೋದು ಸರ್ ಹೇಳಕ್ಕೆ. ಮಂಗಳೂರು ಸರ್ ಉಡುಪಿ ಈಗ ನಮ್ಮ ಜಿಲ್ಲಾ ಮಂತ್ರಿಯವ್ರನ್ನ ನಾವು ನೋಡಕ್ಕೆ ಬೆಂಗಳೂರಿನಲ್ಲಿ ತುಂಬ ಸಿಗ್ತೀರಿ ಅಂತಿಲ್ಲ ಅಂತಿಲ್ಲ. ಅದು ಇಲ್ಲಿ ಬಂದ್ರೆ ಈಸಿಯಾಗಿ ಸಿಗ್ತೀರಿ ಅಂತ ಬರೋದಿಲ್ಲ. ಇಲ್ಲಿ ನೋಡಿ ಸರ್, ಇದೇನಾಗಿದೆ, ಇದು ಕರಾವಳಿ ಪ್ರದೇಶ, ಗುಡ್ಡಗಾಡು ಪ್ರದೇಶ. ನೀವು ನಿಮ್ ಕೈ ಇಲ್ಲ, ಅದು ನಾನಿಲ್ಲ. ಆದ್ರೆ ಮಕ್ಕಳ ಸಂಖ್ಯೆಯನ್ನ ಏಡೆಡ್ ಶಾಲೆಗಳಲ್ಲಿ ಇಷ್ಟೇ ಇರಬೇಕು ಅನ್ನೋದು ಸರ್ಕಾರಿ ಶಾಲೆಗಳಿಗಿಲ್ಲ. ಮಂತ್ರಿಗಳನ್ನ, ಸಂಬಂಧಪಟ್ಟಂತ ಮಂತ್ರಿಗಳನ್ನ ನಮಗೂ ಎಲ್ಲ ಉಸ್ತುವಾರಿ ಸಚಿವರು ತೀರ್ಮಾನ ಮಾಡಿ ಬೇಕು. ಯಾಕೆ ಗೊತ್ತಾ? ಯಾಕಂದ್ರೆ ಸರ್ ಒಂದ್ ನಿಮಿಷ ಸರ್, ಬಹಳ ಕಮ್ಮಿ ಇರುವಂತ ಸ್ಟ್ರೆಂತ್ ಇರುವಂತ ಶಾಲೆಗಳಿಗೆ ಸರ್ಕಾರ ಮಟ್ಟದಲ್ಲೇ ಕ್ಲೋಸ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಅಭಿಪ್ರಾಯ ಜಿಲ್ಲೆ ಎಲ್ಲ ಅನುದಾನಿತ ಶಾಲೆಗಳು ಮುಚ್ಚಬೇಕು ಅನ್ನೋದೇ ನಮ್ಮ ಈ ಸರ್ಕಾರಕ್ಕೆ ಇರ್ತಕ್ಕಂಥದ್ದು. ಈಗ ನಾಟ್ ದಿಸ್ ಗೌರ್ಮೆಂಟ್ 10 ವರ್ಷದಿಂದ ಈ ಪ್ರಯತ್ನ ನಡೆದಿದೆ. ಆದ್ರೆ ಅನುದಾನಿತ ಶಾಲೆಗಳನ್ನ ನಮ್ಮ ಹಿರಿಯರು ಭೂಮಿ ಕೊಟ್ಟು ಎಲ್ಲ ಕೊಟ್ಟು ಅವರು ಆವತ್ತಿನ ಕಾಲದಲ್ಲಿ ಕೊಟ್ಟರಲ್ಲ ಸರ್, ಅದಕ್ಕೆ ಬೆಲೆ ಬರ್ಬೇಕಲ್ಲ. ಯಾವ ಸದುದ್ದೇಶ ಇಟ್ಟು ಅನುದಾನಿತ ಶಾಲೆಗಳನ್ನ ಸ್ಥಾಪನೆ ಮಾಡಿದ್ರು? ಹೆಣ್ಮಕ್ಳು ಕಲಿಬೇಕು, ವಿಶೇಷವಾಗಿ ಹಳ್ಳಿ ಮಕ್ಕಳು ಕಲಿಬೇಕು, ನಿರ್ಗತಿಕರು ಕಲಿಬೇಕು ಅಂತ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆಗಳಿದ್ದು ಉಳಿಸ್ಬೇಕಲ್ಲ ನಾವು. ಆ ಉಳಿಸೋಕ್ಕೋಸ್ಕರ ಒಂದು ಮಗು ಇದ್ರು ಶಾಲೆಯಲ್ಲಿ ಕಲಿಸ್ಬೇಕು ಅನ್ನೋ ಕಾನ್ಸ್ಟಿಟ್ಯೂಷನ್ ರೈಟ್, ಸಂವಿಧಾನದಲ್ಲಿ ಹೇಳಿದ್ದಾರೆ. ಶಿಕ್ಷಣ ಮತ್ತು ಆರೋಗ್ಯವನ್ನು ಪ್ರತಿ ಮಕ್ಕಳಿಗೆ ಕೊಡಬೇಕು ಅನ್ನೋದು ನಮ್ಮ ಕಾನ್ಸ್ಟಿಟ್ಯೂಷನ್ ರೈಟ್. ಅದು ಕಿತ್ಕೊಳ್ಳೋಕೆ ಯಾರಿಗೂ ಅಧಿಕಾರ ಇಲ್ಲ. ಆದ್ರಿಂದ ಇದನ್ನ ಸಡ್ಲಗೊಳಿಸ್ಬೇಕು ಅನ್ನೋದು ನನ್ನ ಮನವಿ. ಸಡ್ಲಗೊಳಿಸಿದ್ರೆ ನೀವು ಇಮಿಡಿಯೇಟ್ ಆಗಿ ಸರ್ಕಾರ ಮಟ್ಟದಲ್ಲಿರುವಂತಹ ಶಾಲೆಗಳನ್ನ, ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ 10ಕ್ಕಿಂತ ಕಡಿಮೆ ಮಕ್ಕಳಿದ್ದಾರೆ, ಸರ್ಕಾರ ಮಟ್ಟದಲ್ಲೇ ಮಾಡ್ತಾ ಇರ್ಬೇಕಾದ್ರೆ ಮಾಡಿ ನೀವು ಮಾಡಿ. ಅನುದಾನದ ಶಾಲೆಗಳನ್ನು ಮಾಡೋದಿಲ್ಲ ಅಂತ ಹೆಂಗ್ ಹೇಳಕ್ಕಾಗ್ತದೆ ಸರ್? ನೀವು ಒಂದು ಮಾಡಬೇಕು. ಆ ಶಾಲೆ ಇದೆ ಅಂತ ಹೇಳಿ ಸುಮ್ಮನೆ ನಡ್ಸಕ್ ಆಗ್ತದಾ? ಈಗ ದೊಡ್ಡ ವಿಚಾರ. ಈ ಅನುದಾನಿತ ಶಾಲೆಗಳಲ್ಲಿ ನೀವು ಇನ್ನೊಂದೇನ್ ಮಾಡ್ತೀರಿ ಅದು ಕೇಳಿ, KDP ಕೇಳಿ, ಇವ್ರಿಗೆ ಕೇಳಿ. ನೀವೇನು ಹೇಳಿದ್ರಿ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿರಲ್ಲ, ಅದೇ ರೀತಿ ಶಿಕ್ಷಕರು ಶಿಫ್ಟ್ ಮಾಡಿ ಬೇಡ ನಿಮ್ಗೆ. ಸರ್ಕಾರ ಮಟ್ಟದಲ್ಲಿ ಶಿಫ್ಟ್ ಮಾಡ್ಕೊಳ್ತೀವಿ, ಅನುದಾನದ ಶಾಲೆಗಳ ಮಟ್ಟದಲ್ಲಿ ಶಿಫ್ಟ್ ಮಾಡಬೇಕು ಅಂತ ಬರೋದಿಲ್ಲ. ಅನುದಾನದ ಶಾಲೆಗಳು ವ್ಯತ್ಯಾಸ ಇದೆ. ಒಂದೇ ಇದನ್ನ ಅದನ್ನ ಹೋಲಿಕೆ ಮಾಡಕ್ ಆಗೋದಿಲ್ಲ. ನೀವು ಅದನ್ನ ನೀವು ವಿಧಾನಸಭೆ ಚರ್ಚೆ ಮಾಡಿ. ನಮಗೆ ಇಂಪಾರ್ಟೆಂಟ್ ವಿಷಯಗಳು ಚರ್ಚೆ ಉಂಟು ಸರ್. ಕೆಲವು ನಮಗೆ ಸಾಕಷ್ಟು ಇದೆಲ್ಲ ಸರ್. ನಿಮ್ಮ ವಿಧಾನಸಭೆಯಲ್ಲಿ ಯಾವುದು ಮಾತನಾಡಲು ನಿಮಗೆ ಅವಕಾಶ ಉಂಟು. ವಿಧಾನಸಭೆ ಅಂತ ಹೇಳಿದರೆ ಶಾಸನಗಳನ್ನ ತಯಾರು ಮಾಡುವಂಥದ್ದು ಸರ್. ನಮಗೆ ನಮ್ಮ ಪಂಚಾಯತ್ ರಾಜ್ಯದಲ್ಲಿ, ಅರಣ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ ಸರ್. ಈ ಜಿಲ್ಲೆಯ ಬೇರೆ ಬೇರೆ ಕಾನೂನುಗಳು ಸರ್. ಕಾಳಜಿ ಬಹಳ ಇದೆ. ನಾವು ಶಿಕ್ಷಕರ ಶಿಕ್ಷಣ ಅನ್ನಕ್ಕೆ ಆರೋಗ್ಯಕ್ಕೆ ಒತ್ತು ಕೊಟ್ಟಿಲ್ಲ ಅಂತ ಮತ್ತೇನು ಕೊಟ್ಕೊಡೋದಾಗಿದೆ ಸರ್. ಈಗ ಒಂದು ನಿಮಿಷ ಕೇಳಿ ಸರ್. ಈಗ ಟೀಚರ್ಸ್ ನ ನೀವು ಡೆಪ್ಯುಟೇಷನ್ ಮಾಡ್ತಾರೆ. ಈ ಪಾಲಿಸಿ ವಿಚಾರ ಚರ್ಚೆ ಬೇಡ. ಪಾಲಿಸಿ ಅಲ್ಲ ಸರ್, ನಮ್ಮ ಜಿಲ್ಲೆಯಲ್ಲಿ ಅಧಿಕಾರ ಇದೆ ಇದು. ಈಗ ನೀವು ಅವರಿಗೆ ಇನ್ನೊಂದು ಶಾಲೆಯಿಂದ NOC ಕಾಮ ಅಂತೀರಿ. ಯಾವ ಕಾನೂನಲ್ಲಿ NOC ಕಾಮ ಅಂತ ಹೇಳ್ತೀರಿ? ಯಾವ ಕಾನೂನಿದ್ದಾರೆ NOC ತರಕ್ಕೆ? ನಾನು ತರಬೇಕು ಹೋಗಿ NOC ನನ್ನ ಶಾಲೆ ಕಿತ್ತಾಗಕ್ಕೆ? ಸರಿ, ನಾನು ಇನ್ನೊಂದು ಶಾಲೆಯಲ್ಲಿ NOC ತರಬೇಕಂದ್ರೆ 10 ಲಕ್ಷ ಕೊಡ್ಬೇಕು ನಾನು ಆ ಶಾಲೆಗೆ. ಯಾವ ಕಾನೂನು ಹೇಳುತ್ತೆ? ನೀವು ಶಿಫ್ಟ್ ಮಾಡಿ ನಾನು ಇಮಿಡಿಯೇಟ್ ಆಗಿ. ಶಾಲೆಯಲ್ಲಿ ಸ್ಟ್ರೆಂತ್ ಇಲ್ಲ ಅಂದ್ರೆ, ಅದು ವರ್ಕ್ ಮಾಡಿಲ್ಲ ಅಂದ್ರೆ ನೀವು ಏನ್ ಅಧಿಕಾರ ಹಾಕಿ, ಗೌರ್ಮೆಂಟ್ ಅಧಿಕಾರ ಹಾಕಿ. ನಾನು ಹೋಗಿ NOC ಕಾಮ ಮಾಡ್ತೇನೆ, ನನಗೆ ಯಾಕೆ ಪ್ಯಾಕೆಟ್ ಮಾಡ್ತೀರಿ ನೀವು? ಇನ್ನು ಹೋಗ್ಬೇಕು. ಇನ್ನು ಯಾವ ಕಾನೂನಲ್ಲಿ ಅಂತ ಹೇಳಿ ನೀವು? ಇದು ನಮ್ಮ ನೋವಿದೆ ಸರ್. ಇದು ನಾನು ಇಲ್ಲಿಂದ ಶಿಫ್ಟ್ ಆಗಬೇಕು, ಸ್ಟ್ರೆಂತ್ ಇಲ್ಲ, ಮಕ್ಕಳಿಲ್ಲ. ನಾನು ಹೋಗಿ ಆ ಶಾಲೆಯಲ್ಲಿ NOC
ಯಾಕಂದ್ರೆ ಸರ್ ಅದು ಒಂದು ಮ್ಯಾನೇಜ್ಮೆಂಟ್ ಇವತ್ತು ಮ್ಯಾನೇಜ್ಮೆಂಟ್ ಸ್ಕೂಲಿಗೆ ಹಾಕ್ಬೇಕಾದ್ರೆ ಆ ಮ್ಯಾನೇಜ್ಮೆಂಟ್ ಅವರು ಇವ್ರನ್ನ ಆಕ್ಸೆಪ್ಟ್ ಮಾಡ್ಕೊಂಡು ನಮಗೆ ಅಂಗೀಕಾರ ಕೊಡ್ಬೇಕು, ಇವ್ರನ್ನ ನಾವು ಸ್ವೀಕರಿಸ್ತೇವೆ ಕುಡಿಯೋದು. ಎರಡು ಮ್ಯಾನೇಜ್ಮೆಂಟ್ ಅವರು ಇವ್ರು ಕೊಡ್ಲಿಕ್ಕೆ ಅವ್ರು ಕಲ್ತ್ಕೊಂಡು ಒಪ್ಪಿಗೆ ಆದ್ರೆ ಮಾತ್ರ ಆ ಟ್ರಾನ್ಸ್ಫರ್ ಪ್ರೊಸೆಸ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಎರಡು ಕಡೆಯಿಂದ ನಿರ್ಣಯಗಳಾಗಿ ಅರ್ಥವಾದ ನಿರ್ಣಯ ಆಗಿ ನಮಗೆ ಬಂದ್ರೆ ಮಾತ್ರ ನಾವು ಟ್ರಾನ್ಸ್ಫರ್ಗೆ ಇನ್ನು ಬೇರೆ ಪಾಯಿಂಟ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ಸರ್. ದಯವಿಟ್ಟು ನೀವು ಇನ್ನೊಂದು ಶಾಲೆಯಿಂದ ಅವರು 2 ಜನ ಸರ್ಕಾರ, ನೀವು ಸರ್ಕಾರದಿಂದ ಸಂಬಳ ಕೊಡೋದ್ರಲ್ಲಿ ಸರ್ಕಾರದಿಂದ ಅವ್ರು ಹೇಳೋ ಕೊಡಲ್ಲ. ಕೋರ್ಟ್ ನಿಮ್ಮ ಶಾಲೆನ ನಿಲ್ಲಿಸ್ತೀನಿ, ನಿಮ್ಮ ಶಾಲೆ ಅನುದಾನ ನಿಲ್ಲಿಸ್ತೀನಿ ಅಂತ ಬರೀ ನೀವು ಯಾಕೆ ಅವ್ರ ಒಪಿನಿಯನ್ ಬೇಕು. ಈಗ ಗೌರ್ಮೆಂಟ್ ಸರ್ವೆಂಟ್ ಅಲ್ಲೂ ಸಂಬಳ ಕೊಡ್ತಾರೆ, ಇನ್ನೂ ಸಂಬಳ ಕೊಡ್ತಾರೆ. ನಿಮ್ಮಲ್ಲಿ ಖಾಲಿ ಇದೆ, ನಿಮ್ಗೆ ಆಗ್ತಾ ಇದ್ದು ಹಾಗೆ ನೀವು ಆಗ ಅಧಿಕಾರ ಉಂಟು ನಿಮಗೆ, ಅಧಿಕಾರ ಉಂಟು ಸರ್ ಇವರಿಗೆ. ಒಂದ್ ಕಡೆ ನೀವು ಸರ್ ಅಧಿಕಾರ ಹೇಗಿದೆ ಹೇಳುದು ಅದು ಕೂಡ ಸರಿ ಇಲ್ಲ ತಾನೆ. ನೋಡಿ ಅಧಿಕಾರ ನಿಮ್ಗಿದೆ ಸರ್. ಬೆದರಿಸಿ ಮಾಡಿಸುತ್ತದೆ ಸರ್ಕಾರ ಅವರಿಗೆ ಸರ್ಕಾರ ಅವರಿಗೆ ದುಡ್ಡು ಕೊಡ್ತಾ ಇದೆ. ಸರ್ಕಾರ ಅನುದಾನ ಕೊಡ್ಬೇಕಾದ್ರೆ ನಿಮ್ಮಲ್ಲಿ ಖಾಲಿ ಇದೆ. ಆ ಖಾಲಿಯ ಸ್ಥಾನಕ್ಕೆ ನಾವು ಈ ಶಾಲೆಯಿಂದ ಈ ಶಾಲೆ ಮುಟ್ತಾ ಇದ್ದೀವಿ. ಆ ಮುಚ್ಚಿರ್ತಕ್ಕಂಥ ಶಾಲೆಗಳಿಂದ ನಿಮ್ಮನ್ನ ಅಲ್ಲಿಗೆ ನಮ್ಮ ಟೀಚರ್ನ ಕೊಡ್ತಾ ಇದ್ದೀವಿ. ಫೋರ್ತ್ ನೀವು ಅಕ್ಸೆಪ್ಟ್ ಮಾಡ್ಬೇಕಂತ ಹೇಳ್ಬೇಕು. ಹೇಳಕ್ ಅಧಿಕಾರ ಇದೆ, ಅಧಿಕಾರ ಇದ್ದು ನೀವು ಗೊತ್ತಿಲ್ಲ ನನಗೆ. ಇದೆ ಸರ್ ಅಧಿಕಾರ. ಅಂದ್ರೆ ಅವ್ರು ಹೇಳ್ತಾ ಇರೋದು ಇಬ್ರು ಅಕ್ಸೆಪ್ಟ್ ಮಾಡೋದು ಕಾನೂನು ಪ್ರಕಾರ ನೀವು NOC ತರಬೇಕು ಅನ್ನೋ ವಿಚಾರನ ಹೇಳಕ್ಕೆ ಅಧಿಕಾರ ಇಲ್ಲ. ಇಲ್ಲ ಮನೆಗೆ ಕೂಸಿ ಸಂಬಳ ಕೊಡಿ, ನಮ್ಗೇನಾಗಬೇಕಾಗಿ ಇಲ್ಲ, ಅವ್ರಿಗೆ ಕೆಲಸ ಕೊಡಿ, ಫೆಡರಲ್ ಲೋನ್ ಮಾಡ್ಬೇಕು. ಮನೆಗೆ ಕೂಸಿ ಸಂಬಳ ಕೊಡ್ತೀರಾ ನೀವು? ನೋಡಿ, ಗೌರ್ಮೆಂಟ್ ಇರೋದು ಜನರಿಗೆ ಶಿಕ್ಷಣ ನೀಡಬೇಕು ಅಂತ ಒಟ್ಟಾಗಿದೆಯಲ್ಲ, ಅವ್ರಿಗೆ ಅಲ್ಲಿ ಅವಶ್ಯಕತೆ ಇದ್ದವರು ನಾವು ಶಿಕ್ಷಕರ ಈಗ ಇಲ್ಲಿ ಮೇನ್ ಇದೆಲ್ಲ ಪಾಲಿಸಿ ಮ್ಯಾಟರ್ಸ್. ದಿಸ್ ಇಸ್ ನಾಟ್ ಓನ್ಲಿ ಫಾರ್ ದಕ್ಷಿಣ ಕನ್ನಡ ಆರ್ ಎನಿ ಅದರ್ ಡಿಸ್ಟ್ರಿಕ್ಟ್, ಹೋಲ್ ಆಫ್ ಕರ್ನಾಟಕ. ಆಗಿರುವಾಗ ನಾವು ಸ್ಟೇಟ್ಗೆ ಸಂಬಂಧಪಟ್ಟ ವಿಚಾರಗಳಿಗೆ ಇಲ್ಲಿ ನಾವು NOC ಬೇಕು, NOC ಬೇಡ, ಶಿಕ್ಷಕರಿಗೆ ಬಿಡಬೇಕು, ಬಿಡಬಾರ್ದು. ಐ ಥಿಂಕ್ ಇಟ್ ಈಸ್ ವೇಸ್ಟ್ ಆಫ್ ಟೈಮ್. ಹಾಗಾಗಿ ನಾವು ಏನು ತೀರ್ಮಾನ ತೆಗೆದುಕೊಂಡು ತೆಗೆದುಕೊಳ್ಳೋದು ವಿಚಾರಕ್ಕೆ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ವಿಚಾರಗಳಿಗೆ ಕಾನೂನು ಇದ್ರೆ ಹೇಳ್ಬಿಡಿ ಸರ್. ಕಾನೂನಲ್ಲಿ NOC ತರಬೇಕಂತಿದ್ದೆ ನಾನು ಈಗ ಕೊಡ್ತೀನಿ. ಇದೇ ದೋಸೆ ಆಯ್ತು. ಈಗ ಪಾಲಿಸಿ ಮ್ಯಾಟರ್ ಅಂತ ಹೇಳ್ತಾರಲ್ಲ, ಆಯ್ತು ಹೋಗ್ತೀನಿ. ಪಾಲಿಸಿ ಮ್ಯಾಟರ್ ಆದ್ರೆ ನಾನು ಐ ವಿಲ್ ನಾಟ್ ಓಪನ್ ಮೈ ಮೌತ್. ಡೈರೆಕ್ಟ್ ಖುಷಿದೆ ಸರ್. ನಾನು ಹಾಗೆ ಹೇಳಿದ ಹಾಗೆ ಎರಡು ಆಡಳಿತ ಮಂಡಳಿಯ ಒಪ್ಪಿಗೆ ಕೊಟ್ಕೊಂಡ್ರೆ ಮಾತ್ರ ಡೈರೆಕ್ಷನ್ಸ್ ಇದೆಯಾ? ಹೌದು ಸರ್. ನಾವು ಟ್ರಾನ್ಸ್ಫರ್ ಅಪ್ಲಿಕೇಶನ್ಸ್ ಎಲ್ಲ ಟೀಚರ್ಸ್ ಕೊಟ್ಟದನ್ನು ಕಳಿಸಿಕೊಡ್ತೀವಲ್ಲ ಸರ್, ಅದು ಹಾಗೆ ಸರ್. ಅದಿದ್ರೆ ಮಾತ್ರ ಆಗುತ್ತೆ. ಅದರಲ್ಲಿ ಸುಜೆಕ್ಟ್ ಸುಮ್ಮನೆ ಒಪ್ಕೊಳ್ಬೇಕಾಗುತ್ತಾ ಸರ್? ಅವ್ರು ಇದೇ ಹೇಳ್ತಾರೆ, ತೋರಿಸಿ ನಾವು ಸುಮ್ಮನೆ ಆಗ್ತೇವೆ. ತೋರಿಸಿ ಅಂತ ಹೇಳಿದ್ರೆ ಅವರು 5 ನಿಮಿಷ ಈಗ ತೋರಿಸಿ ಆಯ್ತು ನೋಡ್ರಿ. ಓಕೆ, ನೆಕ್ಸ್ಟ್ ಪಾಯಿಂಟ್. ಬಾಯಿ ಬನ್ನಿ ಹೇಳೋದಲ್ಲ, ಇಲ್ಲಿ ಬಾಯಿ ಬನ್ನಿ ಕೇಳ್ಕೊಂಡು ಹೋಗೋ ಕೂತಿಲ್ಲ ನಾವು ಇಲ್ಲಿ. ಓಕೆ, ಇದು 4, 5. ಓಕೆ, 5ನೇ ಪಾಯಿಂಟ್ ಹೋಗೋಣ. ಇದು 4ನೇ ಪಾಯಿಂಟ್. ತಾವು ಕಳೆದ ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ ನಡೆದಂತ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂತ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಇಂದಿನ ಜಿಲ್ಲಾಧಿಕಾರಿಗಳು ಚೇರ್, ಐ ಆಮ್ ಆಸ್ಕಿಂಗ್ ಚೇರ್, ಆ ಜಿಲ್ಲಾಧಿಕಾರಿಗಳು ಇಂಥ ಒಂದು ಸಂಸ್ಥೆ ಇಡೀ ರಾಜ್ಯದಲ್ಲೇ ಇಲ್ಲ, ಇದನ್ನ ರೋಲ್ ಮಾಡಲಾಗಿ ಬೇರೆಯವರಿಗೂ ವಿತರಿಸಬೇಕು ಅಂತ ಹೇಳಿದ್ವಿ. ವಾಟ್ ಡಿಫಿಕಲ್ಟಿ ಯಾರು ಹ್ಯಾಂಡ್ ಓವರ್ ಟು ದಿ ಅಥವಾ ಇನ್ನೊಂದು ಸೊಸೈಟಿನ ಮಾಡ್ತಿರೋ ಏನು ಮಾಡ್ತಿರೋ ಮಾಡಿ. ಇದನ್ನ ಎಷ್ಟರಿ ಈ ಸಬ್ಜೆಕ್ಟ್ ಮಾತಾಡೋದು ನಿಮ್ಮ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು 2015ರಲ್ಲಿ 30 ಮಕ್ಕಳಿದ್ರು. ಅದನ್ನ ಒಂದು ಸಂಸ್ಥೆಗೆ ದತ್ತು ಕೊಟ್ಟ ಮೇಲೆ ಇವತ್ತು 1000ದ ಮೇಲೆ ಮಕ್ಕಳಿದ್ದಾರೆ. ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ, ಒಂದು 3-4 ಕೋಟಿ ಖರ್ಚು ಮಾಡಿದ್ದಾರೆ. ಇವತ್ತು ಅವರೊಂದು 10 ಬಸ್ ತಗೊಂಡ್ರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, ನನ್ಗೆ ಗೊತ್ತಿಲ್ಲ. ಅವರದ್ದು ಅಕೌಂಟ್ ಅಲ್ಲಿ 1 ಕೋಟಿ ಖರ್ಚು ಮಾಡಿದವ 100 ರೂಪಾಯಿ ತಿಂದಿದ್ದಾರೆ ಅಂತ ಅವನ ಮೇಲೆ ಎಲಿಗೇಷನ್ ಹಾಕುದಂದ್ರೆ ಎಲಿಗೇಷನ್ ಹಾಕಿ ಅದನ್ನು ಅವರಿಗೆ ಟೋಟಲಿ ಈಗ ನಾವು ಉತ್ತರ ಚರ್ಚೆ ಮಾಡಿದ್ದು. ಹೌದು, ಅದೇ ಒಂದು ವಿಚಾರಣೆ ಮಾಡ್ಬಿಟ್ಟು ಒಂದು ವರದಿಯನ್ನು ಕೊಡಿ ಅಂತ ಹೇಳಿದ್ದಲ್ಲ. DDP ಮಟ್ಟದಲ್ಲಿ ಒಂದು ವಿಚಾರಣೆ ಆಗಿ ಒಂದು ವರದಿ ಹೋಗಿತ್ತು. ಪುನಃ ಅದು ಬೇಡ ಅಂತ ಹೇಳಿಬಿಟ್ಟು ಪುನಃ ಬೇರೆ ಅದು ವರದಿ ಏನಾಯ್ತು, ಈಗ ವಿಚಾರಣೆ ಮಾಡಿದಾರ? DDP ಮಟ್ಟದಲ್ಲಿ ವಿಚಾರಣೆ ಏನಾಗ್ತದೆ ಅಂತ ಹೇಳಿ ಮೈಸೂರು ಜಾಯಿಂಟ್ ಡೈರೆಕ್ಟರ್ ಬಂದು ವಿಚಾರಣೆ ಮಾಡಿ ವರದಿ ಕೊಟ್ಟಿದ್ದಾರೆ ಸರ್ ಕಮಿಷನರ್ಗೆ.
ವರದಿ ಕೊಟ್ಟಿದ್ದಲ್ಲ? ಅವರ ಹಂತದಲ್ಲಿ ಉಂಟು ಸರ್. ಓಕೆ, ಆ ವರದಿಯಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ಕೊಂಡು ಅದರ ಪ್ರಕಾರ ತೀರ್ಮಾನ ಮಾಡೋಣ. ವರದಿ ಏನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ವರದಿ ಕೊಟ್ಟಿದ್ದಾರೆ. ಶಾಲೆನ ಒಂದು ಪ್ರೈವೇಟ್ ಮಾಡಿ ಇಷ್ಟು ಜನ ಮಾಡಿ ನೀನು 100 ರೂಪಾಯಿ ತಿಂದಿದ್ಯಾ ಅಂತ ಅವರ ಮೇಲೆ ಎಲಿಗೇಷನ್ ಆಗ್ತದೆ ಅಂತ ಹೇಳಿದ್ರೆ 4-5 ಕೋಟಿ ಖರ್ಚು ಮಾಡಿ ಇದು ಯಾವ ತರದ ಇದು? ಈಗ ನಾವು ದೂರದಲ್ಲಿ ಬಂದಿತ್ತು, ಅಲ್ಲ ಅವ್ಯವಹಾರ ಆಗಿದೆ, ಇನ್ನೊಂದಾಗಿದೆ, 4 ಕೋಟಿ ಖರ್ಚು ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿ ಒಂದು ಶಾಲೆ ನಡೆಸುವವನಿಗೆ ನೀನು ಬಸ್ ತಗೊಂಡ್ರಲ್ಲಿ ಬಸ್ ಚಾರ್ಜ್ ತಗೊಂಡ್ರೆ ಅವ್ಯವಹಾರ ಆಗಿದೆ ಅಂತ ಎಷ್ಟಾಗಿತ್ತು. ಆಯ್ತು, ಈಗ ಒಂದು ವರದಿ ವಿಚಾರಣೆ ಮಾಡಿ ವರದಿ ಇದೇ ತರ ನಾವು ತುಂಬಾ ಶಾಲೆಯನ್ನು ಜನರು ತಗೊಂಡಿದ್ದಾರೆ. ಮುಂದಿನ ನಾವು ಎಲ್ಲಿ ಬ್ಯಾಂಗ್ಳೂರು ರಿಕ್ವೆಸ್ಟ್ ಮಾಡಿ ನಾಯಕರೇ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ನಿಮ್ಮ ಸಾಹಸ ಬೇಡಪ್ಪ ನಾವು ಬಿಟ್ಬಿಡ್ತೇವೆ. ಈಗ ನಾಯಕರೇ ವರದಿ ಏನಿದೆ ಅಂತ ತಿಳ್ಕೊಂಡು ಬರುವ ವಾರದಲ್ಲಿ ಮಾತಾಡ್ತೀನಿ, ತಿಳ್ಕೊಂಡು ಏನ್ ಮುಂದೆ ಏನ್ ಮಾಡಬೇಕು ತೀರ್ಮಾನ. ಒಂದು ವಾರದಲ್ಲಿ ನಾವು ಮಕ್ಕಳು ಮಾಡಿರ್ತಕ್ಕಂಥ ಶಾಲೆಗಳಿಗೆ ಮುಂದೆ ಮುಂದೆ ಇದೇ ರೀತಿ ಅಲ್ಲ ಮುಂದೆ ಈ ರಾಜ್ಯದಲ್ಲಿ ಈ ರೀತಿ 100 ಜನ ದತ್ತು ತಗೊಂಡಿದ್ದಾರೆ ನಮ್ಮ ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಳ್ಳೋಕೆ ಮುಂದೆ ಬರಬೇಕು ಅಂತ ನೀವೇ ಹೇಳಿದಿರಿ. ಇಂಥ ಸಮಯದಲ್ಲಿ ಈ ಶಾಲೆಗೆ ಈ ರೀತಿ ಏನಾದ್ರು ತೊಂದರೆ ಮಾಡಿದ್ರೆ ಯಾರು ಕೂಡ ಸಾರ್ವಜನಿಕರು ಈ ದತ್ತು ತಾಣಕ್ಕೆ ಸರ್ಕಾರಿ ಶಾಲೆಗಳು ಮುಂದೆ ಬರಲ್ಲ. ಮುಂದೆ ಇದನ್ನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ದೇವೆ. 5ನೇ ಪಾಯಿಂಟ್ ಎಲ್ಲ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಮುಂದಕ್ಕೆ ಹೋಗ್ಬೋದು. ಅದರಂತೆ ಇವತ್ತವರೆಗೂ ಅಪಾಯಿಂಟ್ ಆಗಿಲ್ಲ. ಆಧಾರದ ಮೇಲೆ ಯಾರ್ದು ವಾಲಿಬಾಲ್ ಕೋಚ್ ಅನ್ನು ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ತರಬೇತಿ ಅವಶ್ಯಕವಾಗಿ ಬೇಕಾಗಿರುತ್ತೆ ಅಂತ ಹೇಳಿದ್ರಿ. ಆಯ್ತು, ನಾವೇನೋ ಸರ್ಕಾರಕ್ಕೆ ಬರೆದು ಯಾರೋ ಕೋಚ್ ಅಪಾಯಿಂಟ್ ಮಾಡ್ತೀವಿ ಅಂತ ಲಾಸ್ಟ್ ಟೈಮ್ ಹೇಳಿದ್ರಿ. ಇಲ್ಲಿ ವಾಲಿಬಾಲ್ ಕೋಚ್ ಇಂದ ಒಂದು ಒಳ್ಳೆ ಮಂಗಳೂರಿನಲ್ಲಿ ಒಂದು ಕೋಚ್ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಸಾವಿರಾರು ವಿದ್ಯಾಸಂಸ್ಥೆಗಳು ಇರ್ತಕ್ಕಂಥ ಹೋಗಿದೆ, ಪತ್ರ ಹೋಗಿದೆ, ಅವರು ಯೋಜಿಸುವುದಾಗಿ ಉತ್ತರ ಬಂತ ಇದೆಯಪ್ಪ ಸರ್. ನಮಸ್ತೆ ಸರ್. ಸರ್, ವಾಲಿಬಾಲ್ ಕೋಚ್ ನಿಜವಾದ ಅವಶ್ಯಕತೆ ಉಂಟು ಸರ್ ಮಂಗಳೂರಲ್ಲಿ. ಅದು ಗೊತ್ತಪ್ಪ, ಅದನ್ನ ಹೇಳಪ್ಪ. ಆರ್ಗ್ಯುಮೆಂಟ್ ಆಗಿ ಮುಗೀತದ, ಆರ್ಗ್ಯುಮೆಂಟ್ ಬೇಕಾಗಿದೆ ಅಂತ ಹೇಳಿ ಸರ್. ಈ ಬಗ್ಗೆ ಪತ್ರ ಬರ್ತದೆ, ಮತ್ತೆ ಕಮಿಷನ್ ಸರ್ ಹತ್ರ ಮೀಟಿಂಗ್ ಅಲ್ಲಿ ಕೂಡ ನಾನು ಹೇಳಿದ್ದೇನೆ ಸರ್. ಅದು ಎಫ್ಡಿಯಿಂದ ಅಪ್ರೂವ್ ಆಗ್ಬೇಕು, ಅದಕ್ಕೆ ಯಾವುದೇ ಸ್ಯಾಂಕ್ಷನ್ ಫೋರ್ಸ್ ಕೊಡ್ಬೇಕಂತ ಹೇಳಿದ್ದಾರೆ ಸರ್. ಆಯ್ತು, ಮೊನ್ನೆ ಜಿಲ್ಲಾಧಿಕಾರಿಗಳು ಒಂದು ಟೆಂಪರರಿ ತಗೊಂಡು ಯಾರೋ ಒಬ್ರು ಕೋಚ್ ನ ಅಟ್ಲೀಸ್ಟ್ ಬೇರೆ ರೂಪದಲ್ಲಿ ಒಂದು ಸಂಬಳ ಕೊಡ್ತಕ್ಕ ಅವರಿಗೆ ಕೋಚಿಗೆ ಏನೋ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮಾಡಿ ಸರ್, ನೀವು 3 ತಿಂಗಳಾದರೂ ಇನ್ನೂ ಲೆಟರ್ ಬರ್ದಿದ್ದೇನೆ ಆನ್ಸರ್ ಬರಲಿಲ್ಲ ಹೇಳಿದ್ರೆ ಎಲ್ಲಿ ಹೋಗುದಾ ಸ್ಪೋರ್ಟ್ಸ್? ಇಲ್ಲ, ಈಗ 50 ಏನಾಗಿದೆ ಅಂತ ಹೇಳಿದ್ರೆ ಒಂದು ಪೋಸ್ಟ್ಗೆ FD ಅಂತ ಪರ್ಮಿಷನ್ ಕೇಳಿದ್ದಾರೆ ಸರ್. ಆಗ್ಲಿ ಸರ್, ಇಲ್ಲಿ ಹೋಗ್ಲಿ, ಬೇಕಾದ ಜನ ಹಳೆ ಕೋಚ್ಗಳು ಗೊತ್ತಿದೆ. FD ಯಾವ ತರ ಅವರು ಅದು ಗೊತ್ತಿದೆ. ಹೊಸ ಹುದ್ದೆಗಳಿಗೆ ಬೇರೆ ಶಾಲೆಗಳಿಂದ ಅದು ಕೋಚ್ ತರಬಹುದು. DC ಅವರು ಮಾತಾಡ್ಬೋದು. ನಂದೊಂದು ರಿಕ್ವೆಸ್ಟ್, ಇಲ್ಲಿ ನುರಿತ ರಿಟೈರ್ಡ್ ಆಗಿರ್ತಕ್ಕಂಥ ಕೋಚ್ಗಳಿದಾರಲ್ಲ ಅವ್ರಿಗೆ ಒಂದು ನಾಮಿನಲ್ ಏನೋ ಕೊಟ್ಟು ಅವ್ರನ್ನ ಅಲ್ಲಿ ಬರ ಮಾಡಿ ನೋಡಿದ್ದಾರೆ ಇದೆ. DC ಅವರು ಇದೆಯಲ್ಲ ಸರ್, ತಾವು DC ಅವ್ರಿಗೆ ಹೇಳಿ ಸರ್ ಎಲ್ಲ ಮಾಡ್ಲಿಕ್ಕೆ. ಈಗ ಚರ್ಚೆಯಲ್ಲಿರುವ ವಿಷಯ ಮಾತಾಡ್ತೀನಿ ಸರ್. ಇವಾಗ ಸದ್ಯಕ್ಕೆ ನಾನು ಲಾಸ್ಟ್ ಟೈಮ್ ಮಾತಾಡಿದಾಗ ಇದು FD-ಯಿಂದ ಸ್ಯಾಂಕ್ಷನ್ ಆಗಿರೋದು ಇದು ಬಂದಿಲ್ಲ ಸರ್. ಸೊ ಇಟ್ಸ್ ಎನ್ ಎಕ್ಸ್ಟ್ರಾ ಸ್ಯಾಂಕ್ಷನ್. ಎರಡನ್ನು ಬೇರೆ ಜಿಲ್ಲೆಯಲ್ಲಿ ಯಾವುದಾದ್ರು ಒಂದು ಇವಾಗ ಸಿನ್ಸ್ ಈಗ ವಾಲಿಬಾಲ್ ನಡೀತಿರೋದ್ರಿಂದ ಇದ್ರ ಮಟ್ಟಿಗೆ ಏನಾದ್ರು ಡೆಪ್ಯುಟೇಷನ್ ರೀತಿ ಏನಾದ್ರು ತಗೊಳ್ಳೋಕೆ ಗೊತ್ತಾಗುತ್ತೋ ಅದನ್ನು ಕೇಳ್ತೀನಿ ಸರ್, ಎನ್ಕ್ವೈರಿ ಮಾಡಿದ್ದೀನಿ. ಈ ಮೀಟಿಂಗ್ ಹೋದ್ಮೇಲೆ ಮತ್ತೊಮ್ಮೆ ನಾನು ಚೇತನ್ ಸರ್ ಮೀಟಿಂಗ್ ಹೋಗಿ ಮಾತಾಡ್ಬಿಟ್ಟ ನಂತರ ಅದಕ್ಕೆ ಒಂದು ಪರಿಹಾರ ಆಗೋದನ್ನ ನೋಡಿ. ಯಾಕಂದ್ರೆ ಅವ್ರಿಗೆ ಪ್ರತಿ ತಿಂಗಳು ನಾವು ಸಂಬಳ ಕೊಡ್ಬೇಕಲ್ಲ. ಅಲ್ಲ, ತುಂಬಾ ವಿಷಯಗಳು ನಮ್ಮ ಅನುಭವ ಅಲ್ಲ, ಟೆಂಪರರಿ ಸಿಗುದಿಲ್ಲ ಸರ್. FD-ಯಿಂದ 50 ಸಿಗುದಿಲ್ಲ ಸರ್. ತಾವು ಟೆಂಪರರಿ ಯಾರನ್ನಾದ್ರೂ ಮಾಡಿಸುವ ಪರಿಹಾರ ಇದೆ. FD-ಯನ್ನು ಮಾತ್ರ ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಗ್ರಿ ವಿತ್ ಯು ಸರ್. ಟೆಂಪರರಿ ಎಲ್ಲಿಂದ ಮಾಡ್ಲಿಕ್ಕೆ ಹೇಳಿ ಸರ್. ಸಭೆಗೆ ಆಗಮಿಸಿದ ಸ್ಯಾಲರಿ ಆಗ್ಬೇಕಲ್ಲ ಅವ್ರಿಗೆ. ವಿಧಾನ ಪರಿಷತ್ನ ಮೀಟಿಂಗ್ ಆದ್ಮೇಲೆ ನೋಡ್ಕೊಂಡು ಮಾತಾಡಿಸಿ. ಡಾಕ್ಟರ್ ಧನಂಜಯ ಸರ್ಜೆ ಇವರಿಗೆ ಸ್ವಾಗತವನ್ನು FD ತಗೊಳ್ಳಿಕ್ಕೆ ಕಷ್ಟ ಇದೆ. ಏನಂದ್ರೆ ಈ ಪಾಯಿಂಟ್ ಆದ್ರೆ ಮುಂದಿನ ಸಭೆ ತರ್ತೀವಿ, ಆಗದೆ ಹೋದ್ರೆ ಇಲ್ಲೇ ಕೈ ಬಿಡ್ತೀವಿ ಅಷ್ಟೇ. ಹಾಗಾಗಿ ಅವರಿಗೆ ಸೂಚನೆ ಕೊಡಿ. ಸುಮ್ಮನೆ ಅದನ್ನು ತಗೊಂಡ್ಬರೋದು ಆಗಲ್ಲ. ಒಂದು ಪ್ರಯತ್ನ ಮಾಡೋಣ, ಒಂದು ಪ್ರಯತ್ನ ಮಾಡ್ತೀವಿ. ಪರಿಹಾರ ಆಯ್ತು. ಆಯ್ತು, ಪ್ರಯತ್ನ ಮಾಡೋಣ ಸರ್. ಯಾರಾದರೂ ಸ್ಪಾನ್ಸರ್ಸ್ ಇದ್ರೆ ಟ್ರೈ ಮಾಡೋದು. ಮುಂದಿನ ಒಲಿಂಪಿಕ್ ಅಲ್ಲಿ 125 ಜನ ಕಳಿಸ್ತೀವಿ ಅಂತ ಹೇಳ್ತಾರೆ. ಆ ಪಾಯಿಂಟ್ ಬೇರೆ, ಈ ಪಾಯಿಂಟ್ ಏನೋ ಸಂಬಂಧ ಇದೆಯಾ? ಪೂರಕವಾಗಿ ಅಂಗನವಾಡಿಗಳಿಗೆ ಸ್ಥಳಾವಕಾಶವನ್ನು ಒದಗಿಸಿಕೊಡುವುದಕ್ಕೆ ಪ್ರಯಾರಿಟಿ ಕೊಡಬೇಕು ಅಂತ ಸರ್. ಇನ್ನೂ ಇದರಲ್ಲಿ ಬಹಳಷ್ಟು ಬಾಕಿ ಇದಾವೆ ಸರ್.
ಅದು ಯಾವ ಕೊಡ್ತಾರೆ, ಏನ್ ಮಾಡ್ತಾರೆ? ಜಾಗಗಳು ಸಿಗ್ಬೇಕಲ್ಲ ಅಲ್ಲ, ಇದೆ ಸರ್ ಮಂಗಳೂರಿನಲ್ಲಿ, ಸಿಟಿಯಲ್ಲಿ ಇದೆ ಸರ್. ಸಿಟಿಯಲ್ಲಿ ಸುಮಾರು 231 2,131 ಅಂಗಡಿ ಪೈಕಿ 1,900 ಅಂಗಡಿ 1927 ಸ್ವಂತ ಇದೆ. ಹೌದು. 62 ಶಾಲೆ, 51 ಬಾಡಿಗೆ ಕಟ್ಟಡಗಳಿದೆ, ಶಾಲೆಯ ಅಂಗಳದಲ್ಲಿ ಇದೆ. ಇಡೀ ಜಿಲ್ಲೆಯಲ್ಲಿ ಹೌದು 51 ಬಾಡಿಗೆ, ಆಯ್ತಾ. ಮತ್ತು 91 ಅಂಗನವಾಡಿ ಕೇಂದ್ರಗಳು, ಸಮುದಾಯ ಭವನ ಹಾಗೂ ಇತರೆ ಸರ್ಕಾರಿ ಕಟ್ಟಡದಲ್ಲಿದೆ. ಸೊ ಈಗ 51 + 91 ಜಾಗಗಳು ನೀವು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಬ್ಮಿಷನ್ ಸರ್, ನಮ್ಮ ಜಿಲ್ಲೆಯಲ್ಲಿ ಇವಾಗ ಪ್ರೋಗ್ರೆಸ್ ತಾವೇನು ನೋಡ್ತಾ ಇದ್ದೀವಿ ಸರ್, 1927 ಸ್ವಂತ ಕಟ್ಟಡ ಪ್ಲಸ್ 62 ಶಾಲೆಗಳಿರೋದು ಕೂಡ ನಾವು ಸ್ವಂತ ಕಾಲದಲ್ಲಿ ಅದನ್ನು ಕೂಡ ಸರ್ಕಾರಿ ಕಟ್ಟಡಗಳನ್ನೇ, ಹಾಗೂ 91 ಅಂಗನವಾಡಿ ಕೇಂದ್ರಗಳು ಸಮುದಾಯ ಭವನದಲ್ಲಿ ಏನಿದೆ ಅದನ್ನು ಕೂಡ ನಮಗೆ ಇವಾಗ ಅವಶ್ಯಕತೆ ಇರೋದು ಬರೀ 51 ಅಷ್ಟೇ ಸರ್. ಇಷ್ಟು ಪರ್ಸೆಂಟೇಜ್ ಬೇಕು ಸರ್ ಯಾವ ಜಿಲ್ಲೆಯಲ್ಲೂ ನಾವು ಬೇರೆ ಜಿಲ್ಲೆಗೆ ಹೋಲಿಕೆ ಮಾಡಿದ್ರೆ ದಕ್ಷಿಣ ಕನ್ನಡ ಬಹಳ ಬೇರೆ ಜಿಲ್ಲೆಗೆ ಹೋಗುತ್ತೆ, ನಮ್ಮ ಜಿಲ್ಲೆಗೆ ಹೋಗುತ್ತೆ. ಎಸ್ ಸರ್, ಈಗಲೂ ಕೂಡ 51 ಬಹುತೇಕ ಕಾರ್ಪೊರೇಷನ್. ಹಾಗಾಗಿ ಇಲ್ಲಿ ಹೆಚ್ಚು ಒತ್ತು BCM ಹಾಸ್ಟೆಲ್ಗೆ ಕೊಡಬೇಕು. ಅದು ಅದೇ ಅಲ್ಲ, ಅದರಲ್ಲಿ ಈಗ ರೀಸೆಂಟ್ ಆಗಿ ಆರ್ಡರ್ ಪಾಸ್ ಆಗಿದೆ. ಒಂದೊಂದು ಜಿಲ್ಲೆಗೊಂದು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಒಂದು BCM ನ್ಯೂ ಹಾಸ್ಟೆಲ್ನ ಸ್ಯಾಂಕ್ಷನ್ ಮಾಡಬೇಕು ಅಂತ ಆಗಿದೆ. ಮೊನ್ನೆ ದಯಾನಂದ್ ಸರ್ ಹೇಳ್ತಾ ಇದ್ರು, ಸೆಕ್ರೆಟರಿ ಅವರು. ಹಾಗಾಗಿ ಒತ್ತು ಕೊಟ್ಟು ಬೇಗ ಅದನ್ನ ಸ್ಯಾಂಕ್ಷನ್ ಮಂಗಳೂರಿಗೂ ಮಾಡಿಸ್ಕೊಂಡ್ರೆ ಅನುಕೂಲ ಆಗ್ತದೆ. ಮಂಗಳೂರು ಆದ್ಯತೆ ಕೊಡಬೇಕು. ಅದು ಯಾವ್ದು ಹೆಚ್ಚಿನ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಸಪರೇಟ್ ಆಗಿ ಹಾಸ್ಟೆಲ್ ಸ್ಯಾಂಕ್ಷನ್ ಆಗಿದೆ. ಯಾಕೆಂದ್ರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಎಲ್ಲರಿಗೂ ಅಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಮಂಗಳೂರಿಗೆ ಒಂದು ಸ್ಪೆಷಲ್ ಅಪ್ಲಿಕೇಶನ್ ನಿಮ್ಗೂ ಪ್ರೆಷರ್ ಹಾಕಿದ್ರೆ ಖಂಡಿತವಾಗ್ಲೂ ಒಂದು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಒಂದು BCM ಹಾಸ್ಟೆಲ್ ಸರ್. ಕೆಲವರೆಲ್ಲ 2 ಲಕ್ಷ 3 ಲಕ್ಷ ಕೊಟ್ಟು ದೊಡ್ಡ PU ಕಾಲೇಜುಗಳಿಗೆ ಸೇರ್ತಾರೆ, ಖಾಸಗಿ ಕಾಲೇಜುಗಳಿಗೆ. ಅವರು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಅಲ್ಲ, ನಾವೀಗ ಕೊಡುವಾಗ ಈಗ 300 ತಾಲೂಕಿತ್ತು, ನಾನೇ ಅದರ ಸಮಿತಿ ಅಧ್ಯಕ್ಷ. ನಾನು ಬಹಳ ವ್ಯವಸ್ಥಿತವಾಗಿ ಪ್ರಥಮ ಆದ್ಯತೆ ಸರ್ಕಾರಿ ಶಾಲೆಗಳಿಗೆ, ಕಾಲೇಜುಗಳಿಗೆ ಕೊಡ್ತೇನೆ. ದ್ವಿತೀಯ ಆದ್ಯತೆ ಖಾಸಗಿಗಳಿಗೆ ಕೊಡ್ತೇನೆ. ಮಾರ್ಕ್ಸ್ಗಳನ್ನು ನೋಡಿ, ನಾವು ಮಾರ್ಕ್ಗಳನ್ನು ನೋಡಿ ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ. ಅದು ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ಕಾಲೇಜ್ ಅವ್ರದ್ದು ಅಪ್ಲಿಕೇಶನ್. ಅದು ಯಾಕೆ ಅಂತ ಕೇಳಿದ್ರೆ ಅಪ್ಲಿಕೇಶನ್ ಆಗುವುದು ಅವರಿಗೆ ಹಾಸ್ಟೆಲ್ ಕೊಡೋದಕ್ಕೆ 1,000 ರೂಪಾಯಿ ತಿಂಗಳಿಗೆ ಖರ್ಚಿಗೆ ಅಂತ ನಾವು ಕೊಡ್ತೇವೆ. ಅದಕ್ಕಾಗಿ ಅದರಿಂದ ಇದನ್ನೊಂದು ಅಪ್ಲಿಕೇಶನ್ ಕೊಡುವುದನ್ನು ಆದಷ್ಟು ಬೇಗ ಅನೌನ್ಸ್ ಮಾಡಿಬಿಡ್ತೇವೆ. ಪಾಪ ಎಲ್ಲರೂ ಅರ್ಜಿ ಕೊಡ್ತಾರೆ. ನಮ್ಮನ್ನು ಗಮನಿಸುವುದೇ ಇಲ್ಲ. ಈಗ ಸೆಕ್ರೆಟರಿ ಈಗ ಬಂದಿದ್ದಾರೆ. ಆಯ್ತು, ಈಗ ಅವ್ರು ಮೊದಲು ಹೇಳಿ ಆಮೇಲೆ ಬೇಕಾದ್ರೆ ನಮ್ಮ ಸೆಕ್ರೆಟರಿ ಅವರು ಹೇಳ್ತಾರೆ. ಸರ್, ನಮ್ದು ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗೆ ಸಂಬಂಧಪಟ್ಟಂಗೆ 1,005 ಮಂಜೂರಾತಿ ಸಂಖ್ಯೆ ಇದೆ. ಅದರಂತೆ ಎಲ್ಲ ಮಕ್ಕಳನ್ನು ನಾವು ಅಡ್ಮಿಷನ್ ಮಾಡಿ ಹಾಸ್ಟೆಲ್ಗೆ ತಗೊಂಡಿದ್ದೇವೆ. 200+ ಅಪ್ಲಿಕೇಶನ್ ಜಾಸ್ತಿ ಇದೆ ಪ್ರೀ ಮೆಟ್ರಿಕ್. ಅದ್ರ ಸಲುವಾಗಿ ನಾವು ಅಡಿಷನಲ್ ಪ್ರಪೋಸಲ್ ಅನ್ನ ಕಮಿಷನರ್ಗೆ ಕಳಿಸಿದ್ದೇವೆ ಸರ್. ಪ್ರೀ ಮೆಟ್ರಿಕ್ಗೆ 1,005ಕ್ಕೆ 1,005 ಮಕ್ಕಳನ್ನು ತಗೊಂಡಿದ್ದೇವೆ. PUC ಆಲ್ರೆಡಿ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಿಗೆ ಶೆಡ್ಯೂಲ್ ಅಲ್ಲಿ ಕರೀತಾರೆ ಸರ್. ಇವಾಗ PUC ಮತ್ತೆ ಡಿಪ್ಲೊಮಾಕ್ಕೆ ನಾವು ಆಲ್ರೆಡಿ ಕರೆದಿದ್ದೇವೆ, 30 ಲಾಸ್ಟ್ ಡೇಟ್ ಇದೆ. ಅದ್ರ ನಂತರ ಮತ್ತೆ ಡಿಗ್ರಿ ಅಡ್ಮಿಷನ್ ಜುಲೈ ನಂತರ ಆಗುತ್ತೆ ಸರ್. ಅದ್ರ ನಂತರ ಮಾಸ್ಟರ್ ಡಿಗ್ರಿ, ಆ ರೀತಿ 3 ಸೀಕ್ವೆನ್ಸ್ ನಲ್ಲಿ ಕರ್ಕೊಳ್ತೇವೆ ಸರ್. ಈಗ PUC 30ನೇ ತಾರೀಕಿಗೆ ಮುಗೀತದೆ ಸರ್. ಅದಕ್ಕೆ ಅಪ್ಲಿಕೇಶನ್ಗಳನ್ನ ಎಷ್ಟು ಸೀಟು ಖಾಲಿ ಇದೆ ಅದ್ರ ಪ್ರಕಾರ ನಾವು ಕಾಸ್ಟ್ ವೈಸು ಕ್ಲಾಸ್ ವೈಸು ನೋಡಿ ತಗೊಳ್ಬೇಕಾಗುತ್ತೆ ಸರ್. ಈಗ ಎಷ್ಟೇ ಮಕ್ಕಳು ಬಂದ್ರೂ ಶಾಲೆಯಲ್ಲಿ ಸೇರಿಸಿದಂಗೆ ಎಲ್ಲ ಮಕ್ಕಳನ್ನು ತಗೊಳ್ಳಿಕ್ಕಾಗಲ್ಲ. ನಮ್ಗೆ ಮಂಜೂರಾತಿಗೆ ಎಷ್ಟು ವೇಕೆನ್ಸಿ ಇದೆ ಅದರಲ್ಲಿ ಸರ್ ಉಮಾನಂದ್ ಕೋಟ್ಯಾನ್ ಸರ್ ಅವರೇ ಅಧ್ಯಕ್ಷರಿರ್ತಾರೆ, ಅವ್ರ ಕಡೆ ಅದನ್ನ ಕೊಟ್ಟುಬಿಟ್ಟು ಕ್ಲಾಸ್ ವೈಸು ಕಾಸ್ಟ್ ವೈಸು ಮಾಡಿ ನಾವು ತಗೊಳ್ತೇವೆ ಸರ್. ಹೋದ ವರ್ಷ ನಮ್ಗೆ 4 ಹೊಸ ಹಾಸ್ಟೆಲ್ಗಳು ಬಂದಿದ್ದಾವೆ, ಅವುಗಳು ರನ್ ಆಗ್ತಾ ಇದ್ದಾವೆ. ಈ ವರ್ಷ ಸರ್ ಹೇಳಿದಂಗೆ 2 ಮೆಡಿಕಲ್, 1 ಇಂಜಿನಿಯರಿಂಗು, 1 ಮೆಡಿಕಲ್, 1 ಬಾಯ್ಸ್ ಮತ್ತೆ ಗರ್ಲ್ಸ್ ಸ್ಯಾಂಕ್ಷನ್ ಆಗಿದೆ ಸರ್. ನಾನು ಮೇಯಲ್ಲಿ ಹೋದಾಗ ನಮ್ಮ ಮಂಗಳೂರಿಗೆ ಬೇರೆ ಜಿಲ್ಲೆಯಲ್ಲಿ ಏನಾದ್ರು ಅಂತ ಅಗತ್ಯ ಇಲ್ಲದೆ ಇದ್ರೆ ಆ ಹಾಸ್ಟೆಲ್ಗಳನ್ನು ನಮ್ಗೆ ಮಂಗಳೂರಿಗೆ ಕೊಡಿ ಅಂತ ಹೇಳ್ಕೊಂಡು ಕೇಳಿದ್ದೇವೆ ಸರ್. ಇವಾಗ ಎಷ್ಟು ಸ್ಯಾಂಕ್ಷನ್ ಆಗಿದೆ ಥ್ರೂಔಟ್ ಸ್ಟೇಟ್ ಸರ್. ಎಲ್ಲರಿಗೂ ಅದು 1 ಬಾಯ್ಸ್ 1 ಗರ್ಲ್ಸ್ ಆ ರೀತಿಯಾಗಿ ಸ್ಯಾಂಕ್ಷನ್ ಆಗಿದೆ ಸರ್. ಅದು ಬಜೆಟ್ ಅಲ್ಲಿ ಪ್ರತಿ ಜಿಲ್ಲೆಗೆ. ಅದರಲ್ಲಿ ಒಂದ್ ವೇಳೆ ಯಾವ್ದಾದ್ರು ಜಿಲ್ಲೆಗೆ ಅಗತ್ಯ ಇಲ್ಲ ಅಂದ್ರೆ ಅದನ್ನು ನಮ್ಗೆ ಕೊಡಿ ಅಂತ ಹೇಳ್ಕೊಂಡು ನಾನು ಪ್ರಪೋಸಲ್ ಕೊಟ್ಟಿದ್ದೀನಿ ಸರ್. ಇಲ್ಲಿ ಹಾಸ್ಟೆಲ್ ಅಗತ್ಯ ಅಂತ ಹೇಳಿದ್ರೆ ಇಲ್ಲಿಯ ಮಕ್ಕಳು ಸಾಧಾರಣ ಹೆಚ್ಚಿನ ಪರ್ಸೆಂಟೇಜ್ ಹೋಗ್ತಾರೆ. ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿ ಇದೆ. ಹಾಗಾಗಿ ಬೇರೆ ಬೇರೆ ನಮ್ಮ ಬಾಗಲಕೋಟೆ, ಬಿಜಾಪುರ ಆ ಭಾಗದಿಂದ ಅವರಿಗೆ ನಾವು ಫೆಸಿಲಿಟಿ ಕೊಡಬೇಕಾಗ್ತದೆ, ಹಾಸ್ಟೆಲ್ ಫೆಸಿಲಿಟಿ. ಹೀಗಾಗಿ ಹಾಗೆ ಇದ್ದದೇ ಕೆಲವು ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳು ನಡೆಯುತ್ತದೆ, ಉಳಿದಿದೆ.
ಎಲ್ಲೆಲ್ಲಿಂದ ನಮ್ಮ ಕಡಂದಲ್ಲಿ ಇರ್ಬೋದು, ನಮ್ಮ ದರೆಗುಡ್ಡೆ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಇರುವಂತದ್ದು ಇದು ನನ್ನ ಗಮನಕ್ಕೆ, ಅದರ ಅಧ್ಯಕ್ಷನಾಗಿ ನನ್ನ ಗಮನಕ್ಕೆ ಬಂದದ್ದು. ಇವತ್ತು ಶಾಲೆಗಳು, ಕನ್ನಡ ಶಾಲೆಗಳು ನಡೆಯುತ್ತಿದ್ರೆ ಆಸ್ತಿಯಿಂದ ಮಾತ್ರ ಸಾಧ್ಯ, ಇಲ್ಲದೆ ಸಾಧ್ಯ. ನೋಡಿ, ಈಗ ನಮ್ಮ ಸದಸ್ಯರ ಪ್ರವೀಣ್ ಹೇಳಿದ್ರು, ಸಿದ್ದಾಡಿ ಶಾಲೆಯಲ್ಲಿ ಒಳ್ಳೆಯ ಮಕ್ಕಳು ಬರ್ತಾರೆ. ಅಲ್ಲೊಂದು ಯಾವ ಶಾಲೆ, ಜವಾಹರ್ಲಾಲ್ ಶಾಲೆ, ಅಲ್ಲಿ ಹಾಸ್ಟೆಲ್ ಇಲ್ಲ. ಹಾಗಾಗಿ ನಾವು ಒಂದು 10 ಜನರಲ್ಲಿ ತೆಗೆದುಕೊಂಡೆವು ದರೆಗುಡ್ಡೆಗೆ. ಅಲ್ಲಿ ಜಾಸ್ತಿ ತಗೊಳ್ಳಿಕ್ಕಾಗಲ್ಲ ಸರ್, ಅಲ್ಲಿ ಬರಲಿಕ್ಕೆ ಅವರಿಗೆ ಅದೆಲ್ಲ ವ್ಯವಸ್ಥೆ ಮಾಡಿಸ್ಬೇಕು. ಇದೊಂದು ಡೈರೆಕ್ಟ್ ಸೆಕ್ರೆಟರಿ ಅವರು ಇದ್ದಾರೆ ಸತ್ಯವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ. ಹಾಸ್ಟೆಲ್ ಅಗತ್ಯತೆ ಮಂಗಳೂರು ಒಂದು ದೊಡ್ಡ ಎಜುಕೇಶನಲ್ ಸೆಂಟರ್. ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ತುಂಬಾ ಅವಶ್ಯಕತೆ ಇದೆ ಸರ್. ಅದರ ಬಗ್ಗೆ ಇಲಾಖೆಗೂ ಗೊತ್ತಿದೆ. ಇದು ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಬಾಯ್ಸ್ 100 ಗರ್ಲ್ಸ್ 100 ಏನು ಹಾಸ್ಟೆಲ್ ಸ್ಯಾಂಕ್ಷನ್ ಆಗಿದೆ. ಅದು FD-ನಲ್ಲಿ ಫೈಲ್ ನಾವು ಪ್ರಪೋಸಲ್ ಕಳಿಸಿದ್ವಿ. FD ಕ್ಲಿಯರೆನ್ಸ್ ಬಂದ ತಕ್ಷಣ ನಾವು ಅಪ್ಲಿಕೇಶನ್ ಕಾಲ್ ಮಾಡ್ತೀವಿ. FD-ಗೆ ಕೊಟ್ಟಿದ್ದೇವೆ ಅಂತ ನೀವು ಕೂತ್ಕೊಂಡ್ರೆ ಬರೋದಿಲ್ಲ. ಇಲ್ಲ ಸರ್, ಫಾಲೋ ಮಾಡ್ತಾ ಇದ್ದೇವೆ. ನಾವು ಏನು ಕೇಳಿದ್ದೇವೆ, ಅಡಿಷನಲ್ ಹಾಸ್ಟೆಲ್ ಕೊಡಿ ಅಂತ ಕೇಳಿದ್ದೇವೆ. ಈಗ ಅದು ನಮ್ಮ ಬಡ್ಜೆಟ್ ಬಂದೇ ಬರ್ತದೆ, ಅದು ಹಾಗೆ ಆಗ್ತದೆ. ಅಡಿಷನಲ್ ಆಗಿ ನೋಡ್ಬೇಕಾದ್ರೆ ಅದನ್ನೇನು ಕೊಡಿ, ಅದನ್ನೇನು ಮಾಡ್ತೀರಿ ಅಂತ ಕೇಳಿದ್ದೇವೆ. ಅಡಿಷನಲ್ ಹಾಸ್ಟೆಲ್ಸ್ ಈಗ ಸದ್ಯಕ್ಕೂ ಬೇರೆ ಜಿಲ್ಲೆ ಪ್ರಪೋಸಲ್ ಏನು ಕಳಿಸಿದ್ವಿ, ಈಗ ಏನು ಹೆಚ್ಚುವರಿ ಕೊಡ್ಲಿಕ್ಕೆ ಆಗಲ್ಲ ಅನ್ನೋದು ಅವರು ತಗೊಳ್ತಾ ಇರೋ ಸ್ಟ್ಯಾಂಡ್. ನಮ್ಮ ಜಿಲ್ಲೆಯಲ್ಲಿ ಫೈಲ್ ನಾನು ನೋಡಿಲ್ಲ, ಬಟ್ ಬೇರೆ ಇನ್ನೊಂದು ಜಿಲ್ಲೆಯಲ್ಲಿ ಅಡಿಷನಲ್ ಸ್ಟ್ರೆಂತ್ ಸ್ಯಾಂಕ್ಷನ್ ಹೋಗಿರೋ ಫೈಲ್ ಅದು ರಿಜೆಕ್ಟ್ ಆಗಿ ಬಂದಿದೆ. ಬಟ್ ದಕ್ಷಿಣ ಕನ್ನಡದ್ದು ನಾವು ಮತ್ತೆ ಸಬ್ಮಿಟ್ ಮಾಡೋಣ. ಬಿಕಾಸ್ ಸ್ಟೇಟ್ನಲ್ಲಿ 5 ಮೇಜರ್ ಎಜುಕೇಷನಲ್ ಹಬ್ಸ್ ಇದೆ ಸರ್. ಮಂಗಳೂರು, ಮೈಸೂರು, ಬೆಳಗಾಂ, ಧಾರವಾಡ, ಬೆಂಗಳೂರು. ಈಗ ಗುಲ್ಬರ್ಗಾನು ಅದೇ ರೀತಿ ಡೆವಲಪ್ ಆಗ್ತಾ ಇದೆ. ಈ ಹಬ್ಸ್ನಲ್ಲಿ ನಮ್ದು ಜಾಸ್ತಿ ಸೀಟ್ ರಾಜ್ಯದ ಎಲ್ಲ ಭಾಗಗಳಿಂದ ಮಕ್ಕಳಲ್ಲಿ ಹೋಗಿ ಸೇರ್ತಾ ಇದ್ದಾರೆ. ಸೊ ಇದು ಬರ್ತಾ ಇದೆ. ಅಂಡ್ ಇನ್ನೊಂದು ಏನು ನಮ್ಮ ಸದಸ್ಯರು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದ್ದಾರೆ, ಅಗತ್ಯ ಇಲ್ಲ ಅಂತ ಮಕ್ಕಳು ಹಾಕಿರೋ ಅಪ್ಲಿಕೇಶನ್ಸ್ ಇಂದನೇ ನಮ್ಗೆ ತುಂಬ ಅಪ್ಲಿಕೇಶನ್ಸ್ ಇನ್ಫ್ಲೇಟ್ ಆಗ್ತಾ ಇದೆ. ಅವರು ಏನು ನಾವು ವಿದ್ಯಾಸಿರಿಯನ್ನು ಕೊಡ್ತೀವಿ, ಆ 15,000 ಪರ್ ಇಯರ್ ಬರ್ತದೆ, ಆ ಬೆನಿಫಿಟ್ಗೋಸ್ಕರ ಅಪ್ಲಿಕೇಶನ್ ಹಾಕ್ತಾರೆ. ಅವರು ನಮ್ಮ ಹಾಸ್ಟೆಲ್ನಲ್ಲಿ ವಾಸ ಮಾಡಿ ಇಚ್ಛಿಸಿರೋದಿಲ್ಲ, ಬಟ್ ಒಂದು ರಿಜೆಕ್ಟ್ ಆಗಿ ಅನ್ನೋದು ಬರ್ತಾ ಇದ್ದಾರೆ. ಸೊ ದಿಸ್ ವಿ ವಿಲ್ ಹ್ಯಾವ್ ಟು ರೀಲುಕ್ ಎಟ್ ಇಟ್. ಅಂಡ್ ಇನ್ನೊಬ್ಬ ಸದಸ್ಯರು ಫೀ ರಿಇಂಬರ್ಸ್ಮೆಂಟ್ ಎಲ್ಲ ಮಕ್ಕಳಿಗೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಸರ್. ಸೊ ನಾವು ಫೀನಲ್ಲಿ ಈಗ ಒಂದು ಮಗುನು ಒಂದು 5-6 ಕಾಂಪೋನೆಂಟ್ಸ್ ಮಾತ್ರ, ಲೈಬ್ರರಿ ಫೀ ಅದು 5 ಕಾಂಪೋನೆಂಟ್ಸ್ ಇದೆ, ಅದು ರೀಇಂಬರ್ಸ್ ಮಾಡ್ತೀವಿ. ಮೇಡಮ್, ಗೌರ್ಮೆಂಟ್ ಫೀಸ್ ನಾನು ಹೇಳ್ತಿರೋದು, ಬೇರೆ ಎಲ್ಲ ಅದರ್ ಫೀಸಸ್ ನಾನು ಹೇಳ್ತಾ ಇಲ್ಲ. ಇನ್ನೊಂದು ಓನ್ಲಿ ಗೌರ್ಮೆಂಟ್ ಫೀಸ್, ಏನು ಗೌರ್ಮೆಂಟ್ ಫೀಸ್ ಕಟ್ಟಬೇಕು ಅದು ಕೂಡ ಬರೀ 60% ಮಾತ್ರ ಕಟ್ತಾ ಇರೋದು. ಇನ್ನು 40% ಕೊಡ್ತಾ ಇಲ್ಲ. ಅದು ಹೆಂಗ್ ಕೊಡ್ತಾ ಇದ್ದೀರಾ? ಯಾರು ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೋ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀರಾ. ಅಂದ್ರೆ BCM ಮಕ್ಕಳಲ್ಲಿ ಸುಮಾರು ಜನ ಎಲ್ಲರೂ ಪ್ರವೀಣರೇ ಇರಲ್ಲ, ಅವರು ಕಮ್ಮಿ ಮಾರ್ಕ್ಸ್ ತಗೊಂಡು ಇರ್ತಾರೆ. ಬಟ್ ಎಲ್ಲರಿಗೂ ಬೆನಿಫಿಟ್ ಸಿಗ್ಬೇಕಲ್ವಾ? ನೀವು ಪ್ಲಾನ್ ಮಾಡಿದ್ರೆ ಎಲ್ಲರಿಗೂ ಕೊಡಬೇಕು. ದಯವಿಟ್ಟು ಅದಕ್ಕೆ ಪ್ರೆಷರ್ ಹಾಕಿ. ಅಡಿಷನಲ್ 400 crores ಬಂದ್ರೆ ಎಲ್ಲ ಮಕ್ಕಳಿಗೆ ನಾವು ಕವರ್ ಅದಕ್ಕೆ ಮಾನ್ಯ ಅಧ್ಯಕ್ಷರು ಸದೃಢವಾಗಿದೆ, ಸರ್ಕಾರ ಶಕ್ತಿ ಇದೆ, ನೀವು ಬರೀರಿ, ಯಾಕೆ ಕೊಡೋದಿಲ್ಲ ನೋಡಿ. ಆಮೇಲೆ ಇದರಲ್ಲಿ ಒಂದು 3,469 ಮಕ್ಕಳಿಗೆ ಸೀಟ್ ಕೊಟ್ಟಿದ್ದೀವಿ ಅಂತ ಇದರಲ್ಲಿ ಬರ್ತಾರೆ, ಅನುಪಾಲನ ಗೊತ್ತಿಲ್ಲ. ಅದರಲ್ಲಿ ಇನ್ನೊಂದು 944 3A ಗೌಡ ಅಂತ ಬರ್ತೀವಿ. ಇದರಲ್ಲಿ ಅನುಪಾಲನ ವರದಿ ಪಡೆದವರಿಗೆ ದಯವಿಟ್ಟು ಸಿಗೋರಿಗೆ ಯಾರು ಬರ್ತಾರೆ ಅವ್ರಿಗೆ ಕೇಳಿ. ವೆನ್ 3,469 ಸ್ಟೂಡೆಂಟ್ಸು ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟು, ಅಲ್ಲಿ SC ST ಇಂದ ಹಿಡಿದು OBC ಇಂದ ಹಿಡಿದು ಎಲ್ಲ ಜಾತಿ ಅಲ್ಲಿ ಬರ್ತಕ್ಕಂಥ ಬಡವ್ರ ಮಕ್ಕಳೇ ಬರೋದು, ಬೇರೆ ಯಾರು ಬರೋದಿಲ್ಲ. ವೈ ಸ್ಪೆಷಲಿ ಮೆನ್ಷನ್ 944 ಗೌಡ. ಲಾಸ್ಟ್ ಟೈಮ್ ಸುಳ್ಯದ ಶಾಸಕರು ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಏನಂತ ಹೇಳಿದ್ರೆ ಅಲ್ಲಿರುವಂತ ಗೌಡರಿಗೆ ಹೆಚ್ಚು ಅವ್ರಿಗೆ ಅವಕಾಶ ಕೊಡ್ತಾರೆ. ಅದಕ್ಕೋಸ್ಕರ ಇದನ್ನ ಪತ್ರ ಬರೀರಿ, ಕೇಳಿದಾಗ ಪತ್ರ ಬರೀರಿ. ಇಲ್ಲಿ ನನಗೆ ಏನೋ ಒಂದ್ ಕಡೆ ಅದನ್ನ ಅಲ್ಲಿ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ರು ಉಂಟಲ್ಲ, ಅದನ್ನ ಎಲ್ಲರೂ ಬರೀರಿ. 3,469 ಯಾವ್ಯಾವ ಜಾತಿ ಮಕ್ಕಳಿಗೆ ಕೊಟ್ಟಿದ್ರಿ ಅಂತ ಬರೀರಿ. ನಾವು 3A ಅಂತ ಮಾತ್ರ ಅಲ್ಲಿ ಮೆನ್ಷನ್. SC ST ಕ್ಯಾಟಗರಿ 1 2A ಎಲ್ಲ ಕೊಟ್ಟು ಮುಗಿದು ಅದ್ರ ಮೇಲೆ ಒಂದೂವರೆ ಕೊಟ್ಟಿದ್ದೀವಿ. ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಈಗ ನಾವು ಗಲಾಟೆ ಇದು 2 ತುಂಬ ದಿನದಿಂದ ಇದು ಪೆಂಡಿಂಗ್ ಇರತಕ್ಕಂಥದ್ದು.
ಇದು ಜನರಿಗೆ 5 ಲಕ್ಷಕ್ಕೆ ಮತ್ತು 15 ಲಕ್ಷಕ್ಕೆ DCC ಬ್ಯಾಂಕ್ನವ್ರು ಹೆಂಗ್ ಕೊಡ್ತಾರೆ ಇದನ್ನು? ಯಾರು ಬಂದಿರಲ್ಲ ನಿಮ್ಮ ಹೆಸರಿಗೆ ನೋಟಿಸ್ ಬಂದಿದೆಯಾ? ನಿಮ್ಮ ಹೆಸರಿಗೆ ನೋಟಿಸ್ ಬಂದಿದೆಯಾ? ಬಂದಿದೆ ನಿಮ್ಮ ಹೆಸರಿಗೆ? ಹೇಳಿ ಬಂದಿದೆ. MD ಪರವಾಗಿ ಬಂದಿದೆ. MD ಪರವಾಗಿ ನೀವು ಅವರಿಗೆ ಬರೀಬೇಕು ಜಿಲ್ಲಾಧಿಕಾರಿಗಳಿಗೆ. ನಾವು MD ಬರ್ತಾ ಇಲ್ಲ, MD ಇಂಥ ಕಾರಣದಿಂದ ಬರ್ತಾ ಇಲ್ಲ, ಅದರಿಂದ ನನಗೆ ಪರ್ಮಿಷನ್ ಕೊಡಬೇಕು, MD ಪರವಾಗಿ ನಾನು ಬರ್ತಾ ಇದ್ದೀನಿ ಅಂತ ನೀವು ಬರೀಬೇಕು ಅವರಿಗೆ. ನಿಮ್ಗೆ 15 ದಿವಸ ಮುಂಚೆ ನೋಟಿಸ್ ಬಂದಿಲ್ಲ ನಿಮಗೆ? ಏನು ಯಾವ ಪ್ರಕಾರ ಬಂದವರು ಸಂದೇಹ ಇದು? ನೀವು ಹೆಂಗ್ ಬಂದ್ರೆ ಒಳಗೆ ಹೆಂಗ್ ಬಂದು ಒಳಗೆ ಆಚೆ ಕಳಿಸ್ಬೇಕು ಸರ್? ಅದೇ ಕಳಿಸ್ಬೇಕು. MD ಬರ್ಬೇಕಾಗುತ್ತೆ, ಯಾರು ಬರ್ಬೇಕಾಗುತ್ತೆ? ಯಾರಿಗೆ ನೋಟಿಸ್ ಆಗಿ ನಾವು ಬರ್ಬೇಕು ಸರ್? ಬರ್ಲಿಲ್ಲ ಅಂದ್ರೆ ಪರ್ಮಿಷನ್ ತಗೋಬೇಕು ಸರ್. ನಾವು ನನಗೆ ಇಲ್ಲ ಪರ್ಮಿಷನ್ ತಗೋಬೇಕು. ಮತ್ತೆ ನನಗೆ ಯಾವುದು ಬಂದಿಲ್ಲ, ಇವತ್ತು ಹೇಳ್ತಿರೋ ಪ್ರಕಾರ COರ್ಗೂ ಬಂದಿಲ್ಲ. ಹೆಂಗ್ ಬಂದ್ರು ಅವ್ರ ಒಳಗೆ? ವಿಚಾರಣೆ ಮಾಡ್ತೀವಿ. ಹೆಂಗ್ ಬಂದ್ರು? ಈಗ ಉತ್ತರ ಕೊಡಕ್ಕೆ ಹೆಂಗ್ ಉತ್ತರ ಕೊಡ್ತಾರೆ? ಹೆಂಗ್ ಉತ್ತರ ಕೊಡ್ತಾರೆ? ಆಯ್ತು, ಅವರು ನೋಟಿಸ್ ಕಳಿಸಿ MDಗೆ. ಯಾಕೆ ಬಂದಿಲ್ಲ? ವಿದೌಟ್ ಪರ್ಮಿಷನ್ ಯಾಕೆ ಬಂದಿಲ್ಲ? ಆಗುತ್ತೆ, ಅನಿವಾರ್ಯ ಕಾರಣಗಳಿಂದ ಪರ್ಮಿಷನ್ ತಗೊಳ್ಬೇಕು. ಬೇರೆ ಬೇರೆ ಈಗ ನೋಟಿಸ್ ಕೊಡೋಣ. ಮೀಟಿಂಗ್ ನಾವು ಪದೇ ಪದೇ ಕರೆಯೋದಿಲ್ಲ. ಏನಾದರೂ ಅನಿವಾರ್ಯ ಕಾರಣಗಳಿದ್ರೆ ಅವರು ಈಗ ಲೋಕಾಯುಕ್ತ ಬಂದಿದ್ರು, DDP ಬಂದಿಲ್ಲ, ಓಕೆ ಪರಿವಾರ ಕಾರಣಗಳಿಗೆ ಇಂಥ ಕಾರಣದಿಂದ ಬರಕ್ಕಾಗಲ್ಲ ಅಂತ ನೀವು ಪತ್ರ ಬರೆಯಕ್ಕೆ ನೋಟಿಸ್ ಕೊಡೋಣ. ಈಗ ನಮಗೆ ಶಾಸಕರುಗಳಿಗೆ ಎಷ್ಟು ಬಿಸಿ ಇದ್ರು ನಾವು KDP ಸಭೆಗೆ ಯಾಕೆ ಬರೋದು? ನಮ್ಮ ಮುಖ್ಯ ಉಸ್ತುವಾರಿ ಸಚಿವರು ಬರ್ತಾರೆ, DC. ನಾನು KDP ಕ್ಯಾನ್ಸಲ್ ಮಾಡಿದೆ. ಯಾಕಂದ್ರೆ ನಮ್ಮ BJP MLAs ಎಲ್ಲ ಬಿಸಿ ಇರ್ತಾರೆ, MP ಇರೋದಿಲ್ಲ ಅಂತ ಹೇಳಿ ನಾನು ಮುಂದಕ್ಕೆ ಹಾಕೊಂಡೆ. ಯಾಕಂದ್ರೆ ನಮ್ಮ ಪ್ರೊಟೆಕ್ಷನ್ ಕೊಟ್ಟಿದ್ರು, ಅದಕ್ಕೆ ನಾನು ಮಾಡಲಿಲ್ಲ ಸರ್. ಅದು ಕೂಡ ಭಾಗವಹಿಸಿ KDP ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಯಾರು ನೀವು ನೋಟಿಸ್ ಹೋಗಿರುತ್ತೆ ಅವ್ರು ಮತ್ತೊಂದು ಶೂಟಿಂಗ್ ಅಟೆಂಡೆನ್ಸ್ ಹಾಕ್ಬೇಕು. ಅವ್ರು ಬರಕ್ಕಾಗಿಲ್ಲ ಅಂದ್ರೆ ನಿಮ್ ಪರ್ಮಿಷನ್ ತಗೊಂಡು ಅವ್ರ ಪರವಾಗಿ ಯಾರು ಬರ್ಬೇಕು ಅನ್ನೋದು ನಿಮಗೆ ಬರ್ಕೊಡ್ಬೇಕು. ಆ ಕೆಲಸ ಎಷ್ಟು ಜನ ಮಾಡಿದ್ದಾರೆ? ನಾರ್ಮಲಿ ಇವಾಗ ಈಗೂ ಅಟೆಂಡೆನ್ಸ್ ಎಲ್ಲ ತೋರ್ತಾ ಇದ್ದಾರೆ ಸರ್. ಎಲ್ಲರೂ ಬಂದಿರ್ತಾರೆ, ಯಾರು ಬಂದಿಲ್ಲ ಅಂದ್ರೆ ನಾವು ಇಬ್ಬರಲ್ಲಿ ಯಾರು ಪರ್ಮಿಷನ್ ಈಗ ಬಂದಿಲ್ಲ ಅಂತ ಹೇಳಿದ್ರೆ ಒಂದು ನೋಟಿಸ್ ಇಶ್ಯೂ ಮಾಡ್ತೀವಿ, ಒಂದು ಉತ್ತರ ಕೊಡಿ ಏನಕ್ಕೆ ಬಂದಿಲ್ಲ, ಯಾಕೆ ಇವತ್ತು ಬರೋದಕ್ಕಾಗಲಿಲ್ಲ ಸರ್. ಇನ್ನೊಂದು ಆ ರೀತಿ ಬೇರೆ ಏನಾದ್ರು ಬಂದಿದೆ ಅಂತ ಕೇಳ್ಬಿಡಿ ಅಲ್ಲ, ಮತ್ತೆ ಮತ್ತೆ ನಡುವೆ ನಿಲ್ಸೋದು ಬೇಡ. ಏನ್ ಬುದ್ಧಿಗೊಂಡ್ರೆ ನಾವು ಯಾರಾದ್ರೂ ಉತ್ತರ ಕೇಳಕ್ಕಿಲ್ಲ. ಓಕೆ, ಪರ್ಟಿಕ್ಯುಲರ್ ಪರ್ಸನ್ ಉತ್ತರ ಕೇಳಬೇಕು ಅಂತ ನಾವು ಇರೋದು. ಈಗ ಪಾಯಿಂಟ್ ಇರೋದು ಏನಂತ ಹೇಳಿದ್ರೆ, ಮುಕುಂಜ ಅವರು ಹೇಳಿದ್ರು ಪಾಯಿಂಟು, ಈಗ ಏನು ಶೂನ್ಯ ಬಡ್ಡಿಯಲ್ಲಿ ಕೊಡಬೇಕು ಮತ್ತು ಕಮ್ಮಿ ಬಡ್ಡಿಯಲ್ಲಿ ಕೊಡಬೇಕು ಅಂತ ಅಗ್ರಿಕಲ್ಚರ್ ಲೋನ್ಸ್ ಇದೆ. ಆದರೆ ಈ ವರ್ಷ ಏನಂತಂದ್ರೆ ನಬಾರ್ಡ್ ಅವರು ಸುಮಾರು 2,600 ಕೋಟಿ ರೂಪಾಯಿ ಸ್ಲ್ಯಾಶ್ ಮಾಡಿದ್ರು ರಾಜ್ಯಕ್ಕೆ ಕೊಡಬೇಕಾಗಿರೋದು. 2,600 ಕೋಟಿ ರೂಪಾಯಿ ಫಂಡ್ ಅನ್ನು ಸ್ಲ್ಯಾಶ್ ಮಾಡಿದಾಗ ನ್ಯಾಚುರಲಿ ಅದು ಬ್ಯಾಂಕ್ಗಳದ್ದು ದುಡ್ಡು ಇರೋದಿಲ್ಲ ಅವ್ರಿಗೆ ಮರು ಸಾಲ ಕೊಡೋದಕ್ಕೆ. ಸೊ ಅದರಿಂದ ಅವರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ. ಮತ್ತೆ ನಾವು ಕೂಡ ನಬಾರ್ಡ್ಗೆ ಬರೆದಿದ್ದೀವಿ, ನೀವು ಈ ತರ ಮಾಡಬಾರ್ದಾಗ ಇದು ಹೆಚ್ಚು ಮಾಡಿ ಅಂತ. ನಂತರ ಸ್ವಲ್ಪ ಏನೋ ಹೆಚ್ಚು ಮಾಡೋದು, ಇನ್ನೂ ಹೆಚ್ಚು ಮಾಡೋದು. ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಪರಿಸ್ಥಿತಿ ನಾನು ಕೂಡ ಬ್ಯಾಂಕ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ, ಬ್ಯಾಂಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ ಸರ್. ನಮ್ಮ ಸರ್ ಅಧ್ಯಕ್ಷರೇ, ಸರ್ ಉಳ್ಳಾಲ ತಾಲೂಕಲ್ಲಿ ಕೋಟೆಕಾರ್ ಕೋಆಪರೇಟಿವ್ ಸ್ವಂತ ಫಂಡ್ ಉಂಟು ಸರ್. ಈ ಕೃಷಿಗೆ ಸಂಬಂಧಪಟ್ಟ 5% ಅವರು ಕೊಡ್ಲಿಕ್ಕೆ ನಮಗೆ ಪ್ರೊಸೀಜರ್ ಇಲ್ಲ ಅಂತ ಹೇಳ್ತಾರೆ. 5% ಅಲ್ಲ, ಇದು 5% 5 ಲಕ್ಷವರೆಗೆ ಕೊಡ್ಲಿಕ್ಕೆ ಪ್ರೊಸೀಜರ್ ಉಂಟು ಅಂತ ಹೇಳ್ತಾರ. 0% 5 ಲಕ್ಷದವರೆಗೆ ಕೋಟೆಕಾರ್ ಕೋಆಪರೇಟಿವ್ ಅದು ಸ್ವಂತ ಲೋನ್ ಫಂಡ್ ಉಂಟು. ಉಳ್ಳಾಲ ತಾಲೂಕು ಕೋಟೆಕಾರ್ ಕೋಆಪರೇಟಿವ್ ಸೊಸೈಟಿ ಒಂದು ದೊಡ್ಡ ಬ್ಯಾಂಕ್. ಅವರು ಹೇಳ್ತಾರೆ ನನಗಂತ ಪ್ರೊಸೀಜರ್ ಬರಲೇ ಇಲ್ಲ ಅಂತ ಹೇಳಿ. ಏನಿದು ಗೊತ್ತಾ ನಿಮಗೆ? ಸರ್ ನಮ್ಮ ಗಮನಕ್ಕೆ ಯಾವುದು ಬಂದಿಲ್ಲ ಸರ್. ಆ ಥರ ಏನಾಗಿದ್ರೆ ನಾವು ಬ್ಯಾಂಕಿಂಗ್ ಹೇಳಿ ಕೊಡಿಸ್ತೀವಿ. ರಾಂಗ್ ಸ್ಟೇಟ್ಮೆಂಟ್ ಮಾಡೋದು ಬೇಡ. ಅವ್ರು ಮಾಡಕ್ಕಾಗಲ್ಲ, ಅವ್ರಿಗೆ ಓನ್ ಫಂಡ್ ಅಲ್ಲಿ ಅವ್ರಿಗೆ ಕೊಡಕ್ಕಾಗಲ್ಲ. ಸುಮ್ಮನೆ ನೀವು ಕೊಡಿಸ್ತೀನಿ ಅಂತ ಹೇಳಿದ್ರೆ ಹೆಂಗ್ ಕೊಡ್ತಾರೆ ಅವ್ರು? ಕೋಆಪರೇಟಿವ್ ಸೊಸೈಟಿ ಅವರು ಅವ್ರು ನಡೀಬೇಕಲ್ಲ, ಅದು ಹೋಗ್ಬೇಕಲ್ಲ. ಈಗ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷರೇ, ಒಂದೇ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ಒಳ್ಳೆ ಬ್ಯಾಂಕು ಮಂಗಳೂರು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯದು 15,000 ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ದಾರೆ. ಕೋಟಿ ರೂಪಾಯಿ ಮಾಡುವಾಗ ಈ ಬ್ಯಾಂಕು ಕೃಷಿ ಬ್ಯಾಂಕ್ ಮಾಡೋ ರೈತರಿಗೆ ಬಹಳ 100% ಸಹಾಯ ಮಾಡತಕ್ಕಂಥ ಕೆಲಸ ಕೃಷಿ ಬ್ಯಾಂಕಿನ
ಸಹಕಾರ ಸಂಘದಿಂದ ಹಾಕ್ಬೇಕಾಗಿದೆ. 15,000 ಕೋಟಿ ರೂಪಾಯಿನಲ್ಲಿ ನಮ್ಮ ಒಂದು 50% ಅನ್ನ ನಮ್ಮ ರೈತರಿಗೆ ಕೊಡ್ಬೇಕು ಅನ್ನೋದು ನಮ್ಮ ಆಸೆ. ಬ್ಯಾಂಕ್ ಉಳಿಬೇಕು, ಬ್ಯಾಂಕ್ ಕಮರ್ಷಿಯಲ್ ಕೊಡಿದ್ರೆ ಬ್ಯಾಂಕ್ ಉಳಿಯಲ್ಲ, ಕಮರ್ಷಿಯಲ್ ಕೊಡ್ಲಿ, ಆದ್ರೆ ಕೃಷಿ ಸಾಲ ಹೆಚ್ಚು ಕೊಡ್ಲಿ, ಕೃಷಿಗೆ ಆದ್ಯತೆ ಕೊಡ್ಲಿ, ಕೃಷಿ ಚಟುವಟಿಕೆ ಆ ಲೆಕ್ಕದಲ್ಲಿ ಬೇರೆ ಜಿಲ್ಲೆಗಳಿಗೆ ಹೋಲಿಸಿ ಕೃಷಿ ಚಟುವಟಿಕೆ ಇಲ್ಲಿ ನಿಲ್ಲಂತ ಹೇಳ್ಬೇಕಾಗ್ತದೆ. ನಿಲ್ಲಂತ ಹೇಳ್ಬೇಕಾಗ್ತದೆ. ಕೃಷಿಗೆ 5% 3% ಎಲ್ಲ ಕೊಟ್ರೆ ಇವರು ಹೇಳಿದ್ರೆ ಕಷ್ಟನೇ. ಅದಕ್ಕೆ ನಾನ್ ಅಗ್ರಿಕಲ್ಚರ್ ಜಾಸ್ತಿ ಕೊಡ್ತಾರೆ, 13% ಜಾಸ್ತಿ ಕೊಡ್ತಾರೆ ಅಷ್ಟೇ. ಸಿಂಪಲ್ ಆಗಿದೆ. ಅಲ್ಲ, ಈಗ ನೋಡಿ ಚರ್ಚೆ ಬೇರೆ ಕಡೆ ಹೋಯ್ತು. ನನ್ನದು ಪ್ರಶ್ನೆ ಇರುವಂತದ್ದು 0%ಗೆ 3 ರಿಂದ 5 ಲಕ್ಷಕ್ಕೆ ಸರ್ಕಾರವನ್ನು ನಿರ್ಣಯ ತೆಗೆದುಕೊಂಡಿತ್ತು. ತಾವು ಹೇಳಿರುವ ರೀತಿಯಲ್ಲಿ ನಬಾರ್ಡ್ನಿಂದ ತುಂಬಾ ಹಣ ಕಡಿಮೆ ಆಗಿದೆ ಅಂತ ಹೇಳಿ 1 ಲಕ್ಷಕ್ಕಿಂತ ಹೆಚ್ಚಿಗೆ ಕೊಡೋದಿಲ್ಲ ಅಂತ ಹೇಳಿ ಹೇಳಬೇಕೆ ಹೊರತು ಅವರು 5 ಲಕ್ಷ ಕೊಡ್ಲಿಕ್ಕೂ ಆ ಮಾತನ್ನು ಇಟ್ಕೊಳ್ತಾರೆ. ಇನ್ನೊಂದು ಕಡೆಯಿಂದ ಕೊಡ್ಲಿಕ್ಕಾಗದ ಸ್ಥಿತಿ ಇದೆ ಅಂತ ಹೇಳಿ ಆದ್ರೆ ರೈತರ ಗೊಂದಲವನ್ನ ನಿವಾರಣೆ ಮಾಡಬೇಕು ಹೇಳುದು ನಾನು. ಬಜೆಟ್ ಅಲ್ಲಿ ಹೇಳಿದ ಮೇಲೆ ಇಲ್ಲ, ಸರ್ಕಾರ ಅದಕ್ಕೆ ಬೇಕಾಗುವಂತಹ ಸಪರೇಟ್ ಫಂಡ್ ಅನ್ನ ಕೊಡಬೇಕು. ನಬಾರ್ಡ್ನಿಂದ ಕಡಿಮೆ ಇದ್ದರೂ ಕೂಡ ನಾವು ಹೇಳಿರುವ ಮಾತಿನ ಪ್ರಕಾರ 3 ರಿಂದ 5 ಲಕ್ಷ ಕೊಡುವುದಕ್ಕೆ ಎಷ್ಟು ಹಣ ಬೇಕೋ ಸರ್ಕಾರ ಅದನ್ನು ನಾವು ಭರಿಸ್ತೇವೆ ಅಂತ ಹೇಳುವಂಥದ್ದನ್ನು ಮಾಡಿದ್ರೆ ಎಲ್ಲ ಪ್ರೈವೇಟ್ ಪ್ರಾಥಮಿಕ ಸಹಕಾರಿ ಸಂಘಗಳು 5 ಲಕ್ಷದವರೆಗೆ ಕೊಡ್ತಾರೆ. ಆದರೆ ಎಲ್ಲಿಯವರೆಗೆ ಸರ್ಕಾರ ಈ ನಿರ್ಣಯ ತಗೊಳ್ಳೋದಿಲ್ಲ, ನಬಾರ್ಡ್ ಅಂತೇಳಿ ಹೇಳಿ ಅದನ್ನು ಗೊಂದಲದಲ್ಲಿ ಇಟ್ಟುಕೊಳ್ಳೋದಕ್ಕಿಂತ ಇಲ್ಲ ನಾವು ಕೊಡೋದಿಲ್ಲ ಈ ವರ್ಷ, ಇಲ್ಲ ಕೊಡ್ತೇವೆ ಡಿಪಾರ್ಟ್ಮೆಂಟ್ ಕ್ಲಾರಿಫಿಕೇಶನ್ ಕೊಡಕ್ಕೆ ಹೇಳೋಣ ಅಲ್ವಾ? ಒಂದು ಆರ್ಥಿಕ ಪರಿಸ್ಥಿತಿ ಅವರ ಒಂದು ನಾಟ್ ಓನ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಡಿಸಿ ಬ್ಯಾಂಕ್ ಅಲ್ಲ, ರಾಜ್ಯದಲ್ಲಿ ಕೃಷಿ ಸಾಲ 5 ಲಕ್ಷದವರೆಗೆ 0% ಸಾಲದಲ್ಲಿ ಯಾವ ಬ್ಯಾಂಕು ಕೊಟ್ಟಿಲ್ಲ, ಕೊಡಕ್ ಸಾಧ್ಯನೇ ಇಲ್ಲ. ಆದ್ರಿಂದ ಅದಕ್ಕೆ ನೀವು ಜಿಲ್ಲಾ ಬ್ಯಾಂಕ್ಗಳ ಅಧ್ಯಕ್ಷರನ್ನ ಅಪೆಕ್ಸ್ ಬ್ಯಾಂಕ್ನ ಒಟ್ಟಿಗೆ ಕರೆದು ರಾಜ್ಯದಲ್ಲಿ ಕೋಆಪರೇಟಿವ್ ಮಿನಿಸ್ಟರ್ ಜೊತೆ ಒಂದು ಮೀಟಿಂಗ್ ಮಾಡಿ ಈ ರೀತಿ ನಾವು ಬಜೆಟ್ ಅಲ್ಲಿ ಹೇಳಿದೀವಿ, ಇದಕ್ಕೆ ಏನ್ ಪರಿಹಾರ, ಮುಂದೆ ಏನ್ ಮಾಡ್ಬೇಕು ಅಂತ ದಯವಿಟ್ಟು ಮಾಡೋದಕ್ಕಿಂತ ಸಹಕಾರ ಸಚಿವರಿಗೆ ಈ ವಿಷಯ ತಿಳಿಸಿದ್ರು. ಇದ್ರ ಬಗ್ಗೆ ಒಂದು ಕಷ್ಟವಾದ ತೀರ್ಮಾನ ಮಾಡಿ ಅಂತ ಹೇಳಿ ಆ ಗೊಂದಲ ನಿವಾರಣೆ ಆಗುತ್ತೆ ದಯವಿಟ್ಟು. ಸಭೆಯಲ್ಲಿ ಉಪಸ್ಥಿತಿ ಇರಲಿಲ್ಲ ಕರ್ನಾಟಕ. ಆದ್ರೆ ನಿಮಗೆ ಸ್ಪಾಟ್ ಇನ್ಸ್ಪೆಕ್ಷನ್ ನಾನು ಇದೇ ಜಿಲ್ಲೆಯಲ್ಲಿ ಮಾಡಿಸ್ತೀನಿ. ಅಕೇಶಿಯಾ ಮತ್ತೆ ನೀಲಗಿರಿ ಮರವನ್ನ ಕಡಿದ್ರೆ ಮಾತ್ರ ಸಾಕಾಗ್ತಿಲ್ಲ. ಕ್ವಶನ್, ಏಕಲವ್ಯ ಮಾದರಿ ವಸತಿ ಶಾಲೆಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ರಿಸರ್ವೇಶನ್ ಮಾಡಬೇಕಂತ ದೃಷ್ಟಿಯಿಂದ ಏನಾಯ್ತು ಒಂದು ಸ್ವಲ್ಪ ಬ್ರೀಫ್ ಆಗಿ ಸರ್. ಏಕಲವ್ಯದು ಅವರು ಐಡೆಂಟಿಫೈ ಮಾಡತಕ್ಕಂಥ ಏರಿಯಾ ಏನಿದೆ ಸರ್, ದಟ್ ಈಸ್ ಅ ಪಾರ್ಟ್ ಆಫ್ ಅವರ್ ಡಿಪಾರ್ಟ್ಮೆಂಟಲ್ ಪ್ಲಾಂಟೇಶನ್ ಸರ್. ಅದರಲ್ಲಿ 15 ಎಕ್ಟರ್ ಇನಿಷಿಯಲಿ ಅವರು ಐಡೆಂಟಿಫೈ ಮಾಡಿದ್ರು ಸರ್. ಅದರಲ್ಲಿ 10 ಎಕ್ಟರ್ ನಮ್ದು ಡಿಪಾರ್ಟ್ಮೆಂಟಲ್ ಪ್ಲಾಂಟೇಶನ್ ಇತ್ತು ಸರ್. ಉಳಿದು 5 ಎಕ್ಟರ್ ನಾವು ಮಾಡ್ಬೋದು ಅಂತ ಹೇಳಿದ್ದೀವಿ ಸರ್. ಅದೇ ಸಾರಿ 15 ಎಕರೆಯಲ್ಲಿ 10 ಎಕರೆ ನಮ್ದು ಡಿಪಾರ್ಟ್ಮೆಂಟಲ್ ಪ್ಲಾಂಟೇಶನ್ ಬರ್ತಿತ್ತು ಸರ್. 5 ಎಕರೆ ನಮ್ದು ಏನು ಸಮಸ್ಯೆ ಇಲ್ಲ. 5 ಎಕರೆಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ವಸತಿ ಶಾಲೆ, ಅವರು ಮಿನಿಮಮ್ ರಿಕ್ವೈರ್ಮೆಂಟ್ 15 ಎಕರೆ ಸರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.